ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾಗಿರುವಂತಹ ಒಂದು ಕಾರ್ಯಕ್ರಮ. ಯಾಕೆ ಅಂತ ಬಂದಾಗ ಬಹಳಷ್ಟು ಜನರು ಯುವಕರು ಇತ್ತೀಚಿನ ಕಾಲಘಟ್ಟಗಳಲ್ಲಿ ತಮ್ಮ ಹೊಟ್ಟೆಪಾಡಿಗೋಸ್ಕರ ಉದ್ಯಮವನ್ನು ಅರಸಿಕೊಂಡು ವಿದೇಶಕ್ಕೆ ಹೋಗ್ತೀವಿ, ಹೊರದೇಶಕ್ಕೆ ಹೋಗ್ತೀವಿ, ಅಲ್ಲಿ ನಾವೇನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋದಾಗ ಅಲ್ಲಿ ಬರುವಂತಹ ಕಷ್ಟ, ಅಲ್ಲಿ ಆಗ್ತಾ ಇರುವಂತಹ ಕೆಲವು ಸವಾಲುಗಳು, ಇವೆಲ್ಲದರ ನಡುವೆ ಇವತ್ತಿನ ಕಾರ್ಯಕ್ರಮ ಏನಿದೆ ಪ್ರತಿಯೊಬ್ಬರು ಕೂಡ ಯುವಕರು ನೋಡಲೇಬೇಕಾಗಿರುವಂತಹ ಕಾರ್ಯಕ್ರಮ, ಜೊತೆಗೆ ಅವರ ಮನೆಯವರು ಕೂಡ ನೋಡಲೇಬೇಕಾಗಿರುವ ಕಾರ್ಯಕ್ರಮ, ಜೊತೆಗೆ ನಮ್ಮ ಸಮಾಜವು ಕೂಡ ನೋಡಲೇಬೇಕಾಗಿರುವಂತಹ ಕಾರ್ಯಕ್ರಮ. ಯಾಕಂದ್ರೆ ಇದು ಹಲವು ಆಯಾಮಗಳಲ್ಲಿ ಈ ಒಂದು ಪ್ರಕರಣ ತೆರೆದುಕೊಳ್ಳುತ್ತೆ. ಯಾಕಂದ್ರೆ ಇಡೀ ನಮ್ಮ ಕರಾವಳಿ ಭಾಗದಲ್ಲಿ ಜೊತೆಗೆ ತುಳುನಾಡಿನಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿರುವಂತಹ ಒಂದು ಪ್ರಕರಣವೂ ಕೂಡ ಹೌದು. ಸೌದಿ ಅರೇಬಿಯಾದಲ್ಲಿ ಜೈಲಿನಲ್ಲಿ ಸಿಲುಕಿದ್ದಂತಹ ನಮ್ಮ ತುಳುನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಮೂಲದ ಯುವಕ 11 ತಿಂಗಳು ತಾನು ಮಾಡದಂತಹ ತಪ್ಪಿಗೆ ಸೌದಿಯ ಜೈಲಿನಲ್ಲಿ ಸಿಲುಕಿ ಹಾಕಿಕೊಂಡಿರ್ತಾನೆ. ತದನಂತರ ಯಾರೂ ಇಲ್ಲ ಅಂತ ಬಂದಾಗ, ಎಲ್ಲವೂ ಕೂಡ ಮುಗೀತು ಅಂತ ಬಂದಾಗ ದೇವರಿದ್ದಾರೆ ಅನ್ನುವಂತಹ ಒಂದು ನಂಬಿಕೆ ಆ ಯುವಕನಲ್ಲಿತ್ತು. ಅದೇ ರೀತಿ ಆ ದೇವರು ಬೇರೆ ಬೇರೆ ವ್ಯಕ್ತಿಗಳ ರೂಪದಲ್ಲಿ ಬಂದು ಆ ಯುವಕನನ್ನ ಸೌದಿಯ ಜೈಲಿನಿಂದ ಪಾರು ಮಾಡಿದ್ದಾರೆ. ಇದು ಯಾವ ರೀತಿಯ ವಿವಿಧ ಆಯಾಮಗಳಲ್ಲಿ ನಾನು ಆಗಲೇ ಹೇಳಿದಾಗೆ ಈ ಯುವಕ ಸಿಲುಕಿ ಹಾಕಿಕೊಂಡಿರುವಂಥದ್ದು ತನ್ನದಲ್ಲದ ತಪ್ಪಿಗೆ. ಯುವಕ ಏನಾದರೂ ತಪ್ಪು ಮಾಡಿದರೆ ಓಕೆ, ಆದರೆ ತನ್ನದಲ್ಲದಂತಹ ತಪ್ಪಿಗೆ ಯಾರು ಕಿಡಿಗೇಡಿಗಳು, ಹ್ಯಾಕರ್ಸ್ಗಳು ಮಾಡಿದಂತಹ ಎಡವಟ್ಟಿಗೆ ಅವರ ಒಂದು ಹಾಕಿದಂತಹ ಜಾಲಕ್ಕೆ ಈ ಯುವಕ ಸಿಕ್ಕಿ ಹಾಕ್ತಾನೆ. ತಮಗೆಲ್ಲರಿಗೂ ಕೂಡ ಈ ಒಂದು ಪ್ರಕರಣ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಇದು ಕರಾವಳಿಯಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಇದೇ ರೀತಿ ಆದ್ರೆ ನಮ್ಮ ಈ ಭಾಗದ ಯುವಕರ ಕತೆ ಏನು ಅನ್ನುವಂಥದ್ದು, ಇದೇ ರೀತಿ ಉದ್ಯಮವನ್ನು ಅರಸಿಕೊಂಡು ಹೋಗ್ತಾ ಇರುವಂತಹ ಯುವಕರ ಕತೆ ಏನು ಅನ್ನುವಂಥದ್ದನ್ನ ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಕರಣ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಸೂಚಿಸಿತ್ತು. ಜೊತೆಗೆ ಮಗ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ ಕಾದು ಕುಳಿತಿದ್ದಂತಹ ತಾಯಿ, ಜೊತೆಗೆ ಅವರ ಕುಟುಂಬ, ಅವರ ಅಣ್ಣ, ಕೊನೆಗೂ ಕೂಡ ಆ ಮಗ ನಿನ್ನೆ ಬಂದಾಗ ಮಂಗಳೂರು ಏರ್ಪೋರ್ಟ್ಗೆ ಆ ತಾಯಿಯ ಕಣ್ಣಾಲಿಗಳಲ್ಲಿ ಬಂದಂತಹ ಕಣ್ಣೀರು, ಜೊತೆಗೆ ಆ ಒಂದು ಅಣ್ಣನ ಒಂದು ಮುಖದಲ್ಲಿ ಬಂದಂತಹ ಕಣ್ಣೀರು, ಜೊತೆಗೆ ದಾದಲಾವಡಿಯನ್ನ ಮಗೆ ಊರುಗು ಬತ್ತೆತ ಪನ್ಪುರಂಚಿನ ಒಂಜಿ ಖುಷಿ ಐತೊಟ್ಟಿಗೆ 10 ತಿಂಗೋಲಿಯನ್ನ ಮಗೆ ಆ ಜೈಲಿಡ್ ಏತು ಬೇನೆ ತಿಂತೆನಾ ಪನ್ಪುರಂಚಿನ ಬೇಜಾರ್ ಆ ಒಂಜಿ ಅಪ್ಪೆನ ಕಣ್ಣ ನೀರಿಡಿತ್ತು. ನಿಜವಾಗ್ಲೂ ಕೂಡ ಮನ ಕಲಕುವಂತಹ ದೃಶ್ಯ ನಿನ್ನೆ ಏರ್ಪೋರ್ಟ್ನಲ್ಲಿ ನಡೆದಿರುವಂಥದ್ದು. ಅಷ್ಟೇ ಕೂಡ ಏನು ಪ್ರಕರಣ, ಏನಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕಡಬದ ಯುವಕ ಮರಳಿ ತಾಯ್ನಾಡಿಗೆ, ತನ್ನದಲ್ಲದ ತಪ್ಪಿಗೆ 11 ತಿಂಗಳು ಜೈಲು. ತನ್ನದಲ್ಲದ ತಪ್ಪಿಗೆ 11 ತಿಂಗಳು ಜೈಲು. ಸೌದಿ ಜೈಲಿನಿಂದ ಅಂತೂ ತಾಯ್ನಾಡಿಗೆ ಬಂದಿಳಿದ ಕಡಬದ ಯುವಕ ಮಗನನ್ನು ನೋಡುತ್ತಲೇ ಅಳುತ್ತಲೇ ಆಲಿಂಗಿಸಿದ ಕುಟುಂಬ. ತಾನು ಮಾಡದ ತಪ್ಪಿಗೆ ದೂರದ ಸೌದಿ ಅರೇಬಿಯಾದಲ್ಲಿ 11 ತಿಂಗಳ ಕಾಲ ಜೈಲುವಾಸ ಅನುಭವಿಸಿದ್ದ. ಯಾರೋ ಮಾಡಿದ ತಪ್ಪಿಗೆ ಆ ಯುವಕ ಬಲಿಪಶುವಾಗಿದ್ದ. ವಿದೇಶಾಂಗ ಇಲಾಖೆ ಸೇರಿದಂತೆ ಎಲ್ಲರ ಪ್ರಯತ್ನದ ಬಳಿಕ ಕಡಬ ಮೂಲದ ಯುವಕ ಮರಳಿ ತಾಯ್ನಾಡು ಸೇರಿದ್ದಾನೆ. ಹೌದು, ತಾನು ಮಾಡದ ತಪ್ಪಿಗೆ ದೂರದ ಸೌದಿ ಅರೇಬಿಯಾದಲ್ಲಿ 11 ತಿಂಗಳ ಕಾಲ ಜೈಲುವಾಸ ಅನುಭವಿಸಿದ್ದ. ಯಾರೋ ಮಾಡಿದ ತಪ್ಪಿಗೆ ಆ ಯುವಕ ಬಲಿಪಶುವಾಗಿದ್ದ. ವಿದೇಶಾಂಗ ಇಲಾಖೆ ಸೇರಿದಂತೆ ಎಲ್ಲರ ಪ್ರಯತ್ನದ ಬಳಿಕ ಕಡಬ ಮೂಲದ ಯುವಕ ಮರಳಿ ತಾಯ್ನಾಡು ಸೇರಿದ್ದಾನೆ. ಮಂಗಳೂರು ವಿಮಾನ ನಿಲ್ದಾಣದಿಂದ ಹೊರಬರುತ್ತಲೇ ತಾಯಿ ತನ್ನ ಮಗನನ್ನು ಅಪ್ಪಿ ಹಿಡಿದು ದುಃಖ ಮತ್ತು ಆನಂದ ಎರಡನ್ನು ಹರಿಸಿದರು. ದಕ್ಷಿಣ ಕನ್ನಡ ಕಡಬ ತಾಲೂಕಿನ ಐತೂರು ಗ್ರಾಮದ ಚಂದ್ರಶೇಖರ್ ಸಿಮ್ ಖರೀದಿಗಾಗಿ ಕೈಬೆರಳಚ್ಚು ನೀಡಿದ್ದೇ ತಪ್ಪಾಯ್ತಾ? ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಐತೂರು ಗ್ರಾಮದ ಚಂದ್ರಶೇಖರ್ ಸೌದಿಯಲ್ಲಿ ಜೈಲು ಪಾಲಾಗಿ ಕಡೆಗೂ ಜೈಲು ಕುಣಿಕೆಯಿಂದ ಪಾರಾಗಿ ಬಂದಿದ್ದಾರೆ. ಅಲ್ಫನಾರ್ ಸಿರಾಮಿಕ್ಸ್ ಎನ್ನುವ ಕಂಪನಿಯಲ್ಲಿ ಬೆಂಗಳೂರಿನಲ್ಲಿ ಕೆಲಸಕ್ಕಿದ್ದ ಚಂದ್ರು ಅವರಿಗೆ ಬಡ್ತಿ ಸಿಕ್ಕಿದ್ದರಿಂದ 1 ವರ್ಷದ ಹಿಂದೆ ಸೌದಿ ಅರೇಬಿಯಾದಲ್ಲಿ ಕೆಲಸ ಸಿಕ್ಕಿತ್ತು. ಅಲ್ಲಿಗೆ ತೆರಳಿ ಕೆಲವು ತಿಂಗಳಲ್ಲೇ ಊರಿಗೆ ಮರಳಬೇಕು ಎನ್ನುವಷ್ಟರಲ್ಲಿ ಚಂದ್ರು ಮೊಬೈಲ್ ಸಿಮ್ ಖರೀದಿಗೆ ತೆರಳಿದ್ದರು. ಸಿಮ್ ಖರೀದಿಗಾಗಿ ಕೈಬೆರಳಚ್ಚು ನೀಡಿದ್ದ ಅವರು ಸಿಮ್ ಪಡೆಯಲಿದ್ದ ಪ್ರಕ್ರಿಯೆಯನ್ನು ಪೂರೈಸಿದ್ದರು.
ಮೊಬೈಲ್ಗೆ ಬಂದಿದ್ದ ಸಂದೇಶ ಪ್ರಕಾರ OTPಯನ್ನು ನೀಡಿದ್ದರು. ಆದರೆ ವಾರದ ನಂತರ ರಿಯಾದ್ ಪೊಲೀಸರು ನೇರವಾಗಿ ಬಂದು ಚಂದ್ರಶೇಖರ್ ಅವರನ್ನು ಬಂಧಿಸಿದ್ದರು. ಮಹಿಳೆಯೊಬ್ಬರು ತನ್ನ ಖಾತೆಯಿಂದ ಚಂದ್ರು ಖಾತೆಗೆ 22,000 ರಿಯಾಲ್ ಹಣ ಹೋಗಿರುವುದಾಗಿ ದೂರು ನೀಡಿದ್ದರು. ಪೊಲೀಸರ ತನಿಖೆಯಲ್ಲಿ ತನ್ನ ಒಂದೇ ಬ್ಯಾಂಕ್ ಖಾತೆ ಇರೋದು, ಅದರಿಂದ ಹಣ ಹೋಗಿಲ್ಲ ಎಂದರೂ ಕೇಳಲಿಲ್ಲ. ಚಂದ್ರು ಹೆಸರಲ್ಲಿಯೇ ನಕಲಿ ಬ್ಯಾಂಕ್ ಖಾತೆ ತೆರೆದಿದ್ದ ಹ್ಯಾಕರ್ಸ್. ನಕಲಿ ಖಾತೆಯಿಂದಲೇ ಮತ್ತೊಂದು ಖಾತೆಗೆ ಹಣ ವರ್ಗಾವಣೆ. ಚಂದ್ರು ಹೆಸರಲ್ಲಿಯೇ ನಕಲಿ ಬ್ಯಾಂಕ್ ಖಾತೆ ತೆರೆದಿದ್ದ ಹ್ಯಾಕರ್ಸ್ ಆ ಖಾತೆಗೆ ಮಹಿಳೆಯ ಖಾತೆಯಿಂದ ಹಣವನ್ನು ವರ್ಗಾಯಿಸಿದ್ದರು. ಅನಂತರ ನಕಲಿ ಖಾತೆಯಿಂದಲೇ ಮತ್ತೊಂದು ಖಾತೆಗೆ ಹಣ ವರ್ಗಾವಣೆ ಆಗಿತ್ತು. ಯಾರೋ ಹ್ಯಾಕ್ ಮಾಡಿ ಈ ರೀತಿಯಾಗಿದೆ ಎಂದು ಮನವರಿಕೆ ಮಾಡಿದ್ದರು. ಪೊಲೀಸರು ಕೇಳದೆ ಚಂದ್ರುವನ್ನು ನೇರವಾಗಿ ಜೈಲಿಗೆ ತಳ್ಳಿದ್ದರು. ಅನಂತರ ಚಂದ್ರು ಕೆಲಸ ಮಾಡುತ್ತಿದ್ದ ಕಂಪನಿಯ ಪ್ರತಿನಿಧಿಗಳು ಮತ್ತು ಇತರ ಗೆಳೆಯರು ಸೇರಿ ಸೌದಿ ಕೋರ್ಟಿಗೆ ಮನವರಿಕೆ ಮಾಡಿದರು. ಅಲ್ಲದೆ ದಂಡ ಕಟ್ಟಲು ಮತ್ತು ಮಹಿಳೆಯ ಹಣವನ್ನು ತೀರಿಸುವುದಕ್ಕೂ ಮುಂದಾಗಿದ್ದರು. ಕೊನೆಗೆ 10 ಲಕ್ಷ ರೂಪಾಯಿಯಷ್ಟು ಹಣ ಕೊಡುವುದಕ್ಕೆ ಬಂದಿದ್ದು ಎಲ್ಲವನ್ನೂ ಮಂಗಳೂರು ಮೂಲದ ಗೆಳೆಯರೇ ಪೂರೈಸಿದ್ದಾರೆ. ಆ ಮೂಲಕ ಸೌದಿ ಕೋರ್ಟ್ನಲ್ಲಿ ಬಿಡುಗಡೆಯಾಗಿ ಬಂದ ಚಂದ್ರಶೇಖರ್ನನ್ನು ರಿಯಾದ್ ಪೊಲೀಸರು ನೇರವಾಗಿ ಭಾರತಕ್ಕೆ ಕಳಿಸಿಕೊಟ್ಟಿದ್ದಾರೆ. ರಿಯಾದ್ನಿಂದ ನೇರವಾಗಿ ಮುಂಬೈಗೆ ಬಂದು ಸೋಮವಾರ ಸಂಜೆ ಅಲ್ಲಿಂದ ಮಂಗಳೂರಿಗೆ ರಾತ್ರಿ 7:45 ವೇಳೆಗೆ ತಲುಪಿದ್ದಾರೆ. ಅಷ್ಟರಲ್ಲಿ ತಾಯಿ ಹೇಮಾವತಿ, ಅಣ್ಣ ಹರೀಶ್, ಈತನ ಬಿಡುಗಡೆಗಾಗಿ ಪ್ರಯತ್ನಿಸಿದ ಸಾಮಾಜಿಕ ಕಾರ್ಯಕರ್ತ ಶ್ರೀಧರಗೌಡ ಕೊಕ್ಕಡೆ ಸೇರಿದಂತೆ ಹಲವರು ಇದ್ದರು. ಚಂದ್ರು ನಿಲ್ದಾಣದಿಂದ ಹೊರಬರುತ್ತಿದ್ದಂತೆ ಸ್ವಾಗತಿಸಿದರು. ಕೋಟಿ ಕೋಟಿ ಅಭಿನಂದನೆ ಎಂದ ಚಂದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಚಂದ್ರಶೇಖರ್, ನನ್ನ ಬಿಡುಗಡೆಗಾಗಿ ಹಲವರು ಪ್ರಯತ್ನ ಮಾಡಿದ್ದಾರೆ. ಎಲ್ಲರಿಗೂ ಕೋಟಿ ಕೋಟಿ ಅಭಿನಂದನೆ ಹೇಳುತ್ತೇನೆ. ಎಲ್ಲರಿಗೂ ಆಭಾರಿಯಾಗಿದ್ದೇನೆ. ಜೈಲಿನಲ್ಲಿದ್ದರೂ ಕಂಪನಿ ಪ್ರತಿನಿಧಿಗಳು, ಮಂಗಳೂರು ಮೂಲದ ಹಲವರು ಸಹಾಯ ಮಾಡಿದ್ದಾರೆ. ಜೈಲಿನಲ್ಲಿದ್ದಾಗ ಮನೆಯವರೊಂದಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ಇದರಿಂದ ತುಂಬಾ ದುಃಖಿತನಾಗಿದ್ದೆ. ಮೊಬೈಲ್ ಕೊಟ್ಟರೂ 2 ನಿಮಿಷ ಮಾತ್ರ ಬಳಕೆಗೆ ಅವಕಾಶ ಇತ್ತು. ಜೈಲಿನಲ್ಲಿ ಪೊಲೀಸರು ನನಗೆ ಯಾವುದೇ ತೊಂದರೆ ಮಾಡಿಲ್ಲ. ಮರಳಿ ಬರಲು ಕಾರಣವಾದ ಎಲ್ಲರಿಗೂ ಥ್ಯಾಂಕ್ಸ್ ಎಂದು ಹೇಳಿದ್ದಾರೆ. ದೀರ್ಘಕಾಲ ಜೈಲಿನಲ್ಲಿದ್ದರಿಂದಲೋ ಏನೋ ಚಂದ್ರಶೇಖರ್ ಆರಂಭದಲ್ಲಿ ಮಾತನಾಡುವುದಕ್ಕೂ ತೊದಲಿದರು. ಅರಬ್ಬರ ಊರಿನಲ್ಲಿ ಮೌನದಲ್ಲೇ ಇದ್ದವರು ನೇರವಾಗಿ ವಿಮಾನದಲ್ಲಿ ಬಂದು ತಾಯಿ ನೆಲದಲ್ಲಿಯೇ ಬಾಯಿ ತೆರೆದಂತಿತ್ತು. ತಾಯಿ ಹೇಮಾವತಿ, ಅಣ್ಣ ಹರೀಶ್ ಮುಖದಲ್ಲಿ ಅಳುವೆ ಆವರಿಸಿತ್ತು. ಕಣ್ಣೀರು ಹಾಕುತ್ತಾ ಮನೆ ಮಗನನ್ನು ಅಪ್ಪಿ ಹಿಡಿದು ಆಲಿಂಗಿಸಿದರು. ಕಂಪನಿ ಕೆಲಸವೆಂದು ಹೋಗಿದ್ದ ಮಗನಿಗೆ ಹೀಗಾಯ್ತಲ್ಲ ಎಂದು ತಾಯಿ ಕಣ್ಣೀರು ಹಾಕಿದರು. ಯಾರೋ ಮಾಡದಂತಹ ತಪ್ಪು, ಆದರೆ 11 ತಿಂಗಳುಗಳ ಕಾಲ ಸೌದಿಯ ಜೈಲಿನಲ್ಲಿ ನರಕಯಾತನೆಯನ್ನು ಅನುಭವಿಸಿದಂತಹ ನಮ್ಮ ತುಳುನಾಡಿನ ಯುವಕ. ಅಂತೂ ಇಂತೂ ದೇವರು ಮಲ್ಲಾರು ಪನ್ಪಂಚಿನ ಪಾತ್ರ ನಮ್ಮ ಪನ್ಪ ಅಂಚ ದೇವರು ದೊಡ್ಡವನು. ಹಾಗಿದ್ದಾಗ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ರೂಪಗಳಲ್ಲಿ ದೇವರು ಇವರಿಗೆ ಬೇರೆ ಬೇರೆ ವ್ಯಕ್ತಿಗಳ ರೂಪದಲ್ಲಿ ಬಂದಿದ್ದಾರೆ. ಯಾಕಂದರೆ ವಿದೇಶಾಂಗ ಸಚಿವಾಲಯ ಬಹಳಷ್ಟು ವ್ಯವಹಾರಗಳನ್ನು ಮಾಡಬೇಕು, ಅವ್ರ ಜೊತೆ ಕಮ್ಯುನಿಕೇಷನ್ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅನ್ನುವಂಥದ್ದು, ಅದರಲ್ಲೂ ಕೂಡ ಇಂತಹ ಒಂದು ಪ್ರಕರಣಗಳಲ್ಲಿ ಅಥವಾ ಫ್ರಾಡ್ ಆಯಿತು ಅಂತ ಬಂದಾಗ ಅಥವಾ ಇಂತಹ ಒಂದು ಪ್ರಕರಣಗಳಲ್ಲಿ ಆಯಿತು ಅಂತ ಬಂದಾಗ ಹೊರ ದೇಶಗಳಲ್ಲಿ ವಿದೇಶಗಳಲ್ಲಿ ಎಷ್ಟು ಭಯಾನಕವಾಗಿರುತ್ತೆ, ಎಷ್ಟು ಭೀಕರತೆಯನ್ನು ಪಡೆದುಕೊಳ್ಳುತ್ತೆ ನಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಹಾಗಿದ್ದಾಗ ತಾನು ಮಾಡದಂತಹ ತಪ್ಪಿಗೆ ನಾನು ಜೈಲನ್ನು ಅನುಭವಿಸ್ತಾ ಇದ್ದೀನಿ, ನನಗೆ ಇದರಿಂದ ಮುಕ್ತಿ ಇದೆಯಾ ಅಂತ ಬಂದಾಗ ಎಸ್, ಮುಕ್ತಿ ಆಗಿದೆ ಅನ್ನುವಂಥದ್ದು ಖುಷಿಯ ಸಂಗತಿ. ಹಾಗಿದ್ದಾಗ ಇವತ್ತಿನ ಕಾರ್ಯಕ್ರಮ ಪ್ರತಿಯೊಬ್ಬರು ಕೂಡ ಯುವಕರು, ಜೊತೆಗೆ ಅವರ ಮನೆಯವರು, ಜೊತೆಗೆ ವಿದೇಶದಲ್ಲಿ ಕೆಲಸವನ್ನು ಅರಸಿಕೊಂಡು ಹೋಗುವಂತಹ ಪ್ರತಿಯೊಬ್ಬರು ಕೂಡ ಸ್ವಲ್ಪ ವಿಚಾರವನ್ನು ಗಮನಿಸಬೇಕು. ಅಂದರೆ ಈ ಮುಂದುವರೆದಂತಹ ತಂತ್ರಜ್ಞಾನ, ಟೆಕ್ನಿಕಲ್ ಅನ್ನುವಂತಹ ಈ ಒಂದು ಯುಗಗಳಲ್ಲಿ ನಾವು ಸ್ವಲ್ಪವಾದರೂ ಕೂಡ ಎಡವಿದ್ರೆ ಎಷ್ಟರ ಮಟ್ಟಿಗೆ ಇದು ನಮ್ಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ. ಹಾಗಿದ್ದಾಗ ಯಾರಿಗೂ ಕೂಡ ಇಂತಹ ಒಂದು ಮತ್ತೊಂದು ಘಟನೆ ಮರುಕಳಿಸಬಾರದು, ಮತ್ತೊಂದು ಇಂತಹ ಒಂದು ಕಷ್ಟಪಡುವಂತಹ, ಸಂಕಷ್ಟಕ್ಕೆ ಈಡಾಗುವಂತಹ ಘಟನೆ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತಿನ ಕಾರ್ಯಕ್ರಮ. ಹಾಗಿದ್ದಾಗ ನಾನು ಇವತ್ತು ಕೇಳಿಕೊಂಡಾಗ ನೇರವಾಗಿ ನಾನು ಜಾಯಿನ್ ಆಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಂದಿದ್ದಾರೆ.
ಯಾಕಂದ್ರೆ ಅವರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು, ಬಿಗ್ ಸೆಲ್ಯೂಟ್ ಕೂಡ ಹೇಳಬೇಕು. ಯಾಕಂದ್ರೆ ಬಹಳಷ್ಟು ಟಯರ್ಡ್ ಆಗಿದ್ದಾರೆ, ಬಹಳಷ್ಟು ನೋವು, ಮನಸ್ಸಿನಲ್ಲಿ ಆಗಿರುವಂತಹ ಆತಂಕಗಳು, ಆಘಾತಗಳು ಇದೆಲ್ಲವನ್ನು ಕೂಡ ಅವರು ಬದಿಗಿಟ್ಟು ನನ್ನ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಲೈವ್ ಅಲ್ಲಿ ನೇರ ಪ್ರಸಾರದಲ್ಲಿ ಸ್ವತಃ ಚಂದ್ರಶೇಖರ್ ಅವರಿದ್ದಾರೆ. ಆತ್ಮೀಯವಾಗಿರುವಂತ ಸ್ವಾಗತವನ್ನ ಮಾಡ್ತಾ ಇದ್ದೀನಿ ಚಂದ್ರಶೇಖರ್ ಅವರಿಗೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಮೊದಲಾಗಿ ಹಾರ್ಟ್ಸ್ ಆಫ್ ಹೇಳ್ತೀನಿ ಸರ್, ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂತ ಬಂದಾಗ ಸರ್, ಯಾಕಂದ್ರೆ ತಾವು ನಿನ್ನೆ ತಾನೇ ಆಗಮಿಸಿದ್ದೀರಾ, ಜೊತೆಗೆ 11 ತಿಂಗಳ ಕಾಲ ಜೈಲಲ್ಲಿದ್ರಿ. ಅಲ್ಲಿ ಆಗಿರುವಂತಹ ಒಂದು ಮಾನಸಿಕ ಒಂದು ಜರ್ಜರಿತವಾಗಿರುವಂತಹ ವಿಚಾರಗಳು, ಜೊತೆಗೆ ಅಲ್ಲಿ ಆಗಿರುವಂತಹ ಆಘಾತಗಳು, ಆತಂಕಗಳು ಇದೆಲ್ಲವೂ ಕೂಡ ಇದ್ದಾಗ ನಾನು ಇವತ್ತು ಬಹಳಷ್ಟು ಟಯರ್ಡ್ ಇದ್ದೀರಿ ಸರ್ ತಾವು. ಹಾಗಿದ್ಲೂ ಕೂಡ ನಾನು ಕೇಳಿದಾಗ ತಾವು ಅವೈಲೇಬಲ್ ಇದ್ದೀರಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ಕಾರಣ ಇಷ್ಟೇ, ನಂಗೆ ಬಂದಂತಹ ಒಂದು ಪರಿಸ್ಥಿತಿ ಇತರರಿಗೆ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತಾವು ಅವೇರ್ನೆಸ್ ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವೈಲೇಬಲ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದಟ್. ಅದಕ್ಕೆ ಧನ್ಯವಾದಗಳು ಮತ್ತೊಮ್ಮೆ. ಹೇಗಿದ್ದೀರಾ ಸರ್? ಎಂಚೊಲ್ಲರ್ ಆರಾಮ? ಓಕೆ దాదా ఊరుకు బత్తి ఒక్క ఎంచ వనస్మల్తారా గట్టి ఎంచ యాన్ బేత విషయ ఒక్క వనస్మల్తారా దాదా తిందారు ಸರ್ ಇನಿ ಚಿಕನ್ ಫ್ರೈಡ್ ರೈಸ್ ಎಗ್ ಫ್ರೈಡ್ ರೈಸ್ ಕೂಡ ತಿಂದೆ ಸರ್ ತಿಂದಾರ. ಓಕೆ ಅಮ್ಮ ದಾದ ಪನ್ನೊಂದುಲ್ಲೇರು ಮಗೆ ಊರುಗು ಬತ್ತೆ ಯಾವಂಜಿ ಖುಷಿಟ ಅಮ್ಮ ದಾದ ಪನ್ನೊಂದುಲ್ಲೇರು ಅಮ್ಮ ಮಸ್ತ್ ಖುಷಿ ಆದ್ರೆ ಸರ್, ಮಸ್ತ್ ಖುಷಿ ಆದ್ರೆ ಅತೆ ದಯಪನಾಗ ಸರ್ ಯಾನ್ ಕೇನ್ ಈತೆ ದಯಪನಾಗ ಏರ್ಪೋರ್ಟ್ ಬರೋದು ಪುನಃ ದೃಶ್ಯ ತುಯ್ಯೆ ಐಟ ಅಪ್ಪೆನ ಕಣ್ಣ ನೀರು ತುನಾಗ ಮಸ್ತ್ ಬಂಜಿ ಸೂಪತ್ತುನ್ ಸರ್ ನಿಜವಾದ್ಲ ಬಾರಿ ಬೇಜಾರನ್ ಐತೊಟ್ಟಿಗೆ ಇರ್ನ ಮೋನೆ ತುನಾಗಲ್ಲ ದಯಪನಾಗ ಇರು ದಾಲ ಇಜ್ಜಿ ಪನ್ಪಂಚ ಪರಿಸ್ಥಿತಿ ಇತ್ತಾರಂದು ಇಂಕು ತೋಚುನ ಆ ವಿಡಿಯೋ ತುನಾಗ ದಯಪನಾಗ ಮುಗಿಂಡು ಪನ್ಪಂಚನ ಪರಿಸ್ಥಿತಿ ಇತ್ತಾರೆ ಅತೆ ಖಂಡಿತ ಸರ್. ದಾದ ಬಾತ್ತೆರಡು ಗೊತ್ತಾವಂದಿದ್ದೇನೆ ಆ ಟೈಮ್ ಹಾ ಎರಡು ದಾದ ಬಾತ್ತೆರಡು ಕರೆಕ್ಟ್ ಮೀಡಿಯಾದಾಗ ಇನ್ಫಾರ್ಮೇಶನ್ ಲಿಂಕ್ ಇಪ್ಪು ಕರೆಕ್ಟ್ ಕರೆಕ್ಟ್ ನಿಜ ನಿಜ ಔಟ್ ಸೈಡ್ ಏತ್ ಜನ ಬತ್ತಿಪ್ಪೇರು ಮೀಡಿಯಾದಾಗ ಬತ್ತಿಪ್ಪೇರು ಅಂತ ಇನ್ಫಾರ್ಮೇಶನ್ ಗೂಗಲ್ ಐಜಿ ಜಸ್ಟ್ ಫ್ಯಾಮಿಲಿದಾಗ ಬತ್ತಿಪ್ಪೇರು ಅನ್ಕೊಂಡು ಇನ್ಫಾರ್ಮೇಶನ್ ಇಪ್ಪುಣತ್ತೆ. ಕರೆಕ್ಟ್ 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 ನಿಜ 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 ಎಂಕಲ್ ಪ್ಲೇಯರ್ ಸಪೋರ್ಟ್ ಮಾಡ್ತಿಪ್ಪೇರ ಹಾ ಆಗಲಿ ಇಂಕೆ ಫ್ಯಾಮಿಲಿ ಕಾಂಟ್ಯಾಕ್ಟ್ ಮಾಡಿ ಪನ್ಪೇರ ಈ ಟೈಮಿಂಗ್ಸ್ ಮಂಗಳೂರು ಏರ್ಪೋರ್ಟ್ ರೀಚ್ ಆಗ್ತೇವೆ. ಹಾ 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 ಕರೆಕ್ಟ್ ಜೊತೆ ಫ್ಯಾಮಿಲಿದಾಗ ಬತ್ತಿಪ್ಪೇರು ನಿಜ ಅಂಚೆ ಸಪೋರ್ಟ್ ಮಾಡ್ತಾನೆ ಬತ್ತಿಪ್ಪೇರು. ಅದೇ ಕರೆಕ್ಟ್ 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 ನಿಜ 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 ಸರ್. ಯಾನ್ ನೇರವಾದಕ್ಕೇನು ಅಲ್ಪ ದಾದ ಆದಿತ್ಯನ್ ಸರ್ ಆಗಿರುವಂತಹ ಘಟನೆ ಏನು, ಅಲ್ಲಿ ಆಗಿದ್ದದ್ದು ಏನು ಸಮಸ್ಯೆ ಆಗಿದ್ದದ್ದು ಸರ್? ಯಾಕಂದ್ರೆ ಬಹಳಷ್ಟು ಜನರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ಮತ್ತೆ ಯಾರಿಗೂ ಕೂಡ ಇಂಥ ಒಂದು ಘಟನೆ ಮರುಕಳಿಸಬಾರ್ದು. ಹಾಗಿದ್ದಾಗ ನಾನು ವಿಚಾರಗಳನ್ನು ಕೇಳಲೇಬೇಕು. ಏನ್ ಹೇಳ್ತೀರಾ ಸರ್? ಓಕೆ, ನನಗೆ ನವೆಂಬರ್ 27 ಒಂದು ಕಾಲ್ ಬರ್ತದೆ ಸರ್. ನಾನು ರೂಮಲ್ಲಿ ಮಲಗಿರ್ತೇನೆ. ಬೆಳಿಗ್ಗೆ ಒಂದು 9:30 10 o'clock ಕಾಲ್ ಬರ್ತದೆ ಲ್ಯಾಂಡ್ ಲೈನ್ ಇಂದ, ನೀನು ಯಾವ ಪ್ಲೇಸ್ ಅಲ್ಲಿ ಇರೋದು ಅಂತ. ರಿಯಾದ್ ಅಲ್ಲಿ ಇದೆಯಾ, ದಮಾಮಲ್ಲಿ ಇದೆಯಾ, ಯಾವ ಪ್ಲೇಸ್ ಅಲ್ಲಿ ಇದೆಯಾ? ನಾನು ಹೇಳ್ತೀನಿ ರಿಯಾದ್ ಅಲ್ಲಿ ಇದೀನಿ ಅಂತ. ಅವಾಗ ಕೇಳ್ತಾರೆ ಇಂಡಿಯಾವ ಅಂತ. ನಾನು ಇಂಡಿಯಾ ಅಂತ ಕೇಳಿ, ನೀವ್ ಯಾರು ಅಂತ ಕೇಳ್ತೀನಿ. ಅಷ್ಟೊತ್ತಿಗೆ ಕಾಲ್ ಕಟ್ ಮಾಡ್ತಾರೆ. ಅಷ್ಟ್ ಕಾಲ್ ಕಟ್ ಮಾಡಿ 1 hour ಆದ್ಮೇಲೆ ನನಗೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರ್ತದೆ. ಅವರು ನನಗೊಬ್ಬ ಹಿಂದಿಯಲ್ಲಿ ಮಾತಾಡ್ತಾನೆ ಹತ್ರ. ಅವನು ಹೇಳ್ತಾನೆ, आपको थोड़ा मुश्किल हो गया, वो मैं पुलिस के साथ में आप थाने में आ जाओ. ಅವನು ಹೇಳ್ತಾನೆ, ನನಗೆ ನಿನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಸ್ಟೇಷನ್ಗೆ ಬಾ, ನಾನು ಪೊಲೀಸರ ಹತ್ರ ಇದೀನಿ, ಸ್ಟೇಷನ್ಗೆ ಬಾ. ನಾನು ಕೇಳ್ತೀನಿ ಅವ್ನಿಗೆ ಏನ್ ಪ್ರಾಬ್ಲಮ್ ಅಂತ. ಅವನು ಹೇಳ್ತಾನೆ, ಇಲ್ಲ ಸ್ಟೇಷನ್ ಬಾ, ಪೊಲೀಸರು ಹೇಳ್ತಾರೆ ಅಂತ. ನಾನು ಅಷ್ಟೊತ್ತಿಗೆ ನಾನು ಆಮೇಲೆ ಕಂಪ್ನಿಗೆ ಇನ್ಫಾರ್ಮ್ ಮಾಡ್ತೀನಿ, ನನಗೆ ಸ್ಟೇಷನ್ ಇಂದ ಈ ರೀತಿ ಕಾಲ್ ಬಂದಿತ್ತು ಅಂತ. ಅಷ್ಟೊತ್ತಿಗೆ ನನಗೊಂದು ಮೆಸೇಜ್ ಬರ್ತದೆ ಸ್ಟೇಷನ್ ಇಂದ, ನಾಳೆ 10 ಗಂಟೆಗೆ ಸ್ಟೇಷನ್ ಬರಬೇಕು ಅಂತ. ನೆಕ್ಸ್ಟ್ ಡೇ ಕಂಪ್ನಿ ಇನ್ಫಾರ್ಮ್ ಮಾಡಿ, ನೆಕ್ಸ್ಟ್ ಡೇ ನನ್ನ ಕಂಪ್ನಿಯಿಂದ ಒಬ್ರು ಸೌದಿ ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ. ಕ್ಯಾಪ್ಟನ್ ಹತ್ರ ಮಾತಾಡ್ತಾರೆ. ಕ್ಯಾಪ್ಟನ್ ನನ್ಗೆ ಯಾವಾಗ 1 word ಅರಬಿ ಬರ್ತಾ ಇರ್ಲಿಲ್ಲ. 7 year ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಆದ್ರೆ 1 word ಅರಬಿ ಬರ್ತಾ ಇರ್ಲಿಲ್ಲ. ಅರಬಿ ವರ್ಡ್ ಬರ್ತಾ ಇರ್ಲಿಲ್ಲ ತಮ್ಗೆ? ಖಂಡಿತ ಬರ್ತಾ ಇರ್ಲಿಲ್ಲ, 1 word ಬರ್ತಾ ಇರ್ಲಿಲ್ಲ. ಏನ್ ಹೇಳ್ಬೇಕಂತ ಅವಾಗ ಗೊತ್ತಿರ್ಲಿಲ್ಲ ನನಗೆ. ಅವಾಗ ಕ್ಯಾಪ್ಟನ್ ಅವ್ರ ಹತ್ರ, ಸೌದಿ ಅವ್ರ ಹತ್ರ ಮಾತಾಡ್ತಾರೆ. ಅವಾಗ ಅವನಿಗೆ ಸ್ವಲ್ಪ ಇಂಗ್ಲಿಷ್ ಸ್ವಲ್ಪ ಗೊತ್ತಿರ್ತದೆ, ಸ್ವಲ್ಪ ನನ್ ಜೊತೆ ಬಂದಿರೋ ಸೌದಿ ಅವನಿಗೆ. ಆತ ಕ್ಯಾಪ್ಟನ್ ಹತ್ರ ನಿನ್ನ ಹತ್ರ ಎಷ್ಟು ಅಕೌಂಟ್ ಇದೆ? ನಾನು ಹೇಳ್ತೀನಿ, ಒಂದೇ ಅಕೌಂಟ್ ಕಂಪ್ನಿ ಕೊಟ್ಟಿರೋದು ಸಾಬ್, ಕಂಪ್ನಿ ಕೊಟ್ಟಿರೋದು ಸಾಬ್ ಅಕೌಂಟ್, ಅದ್ ಮಾತ್ರ ನನ್ನ ಹತ್ರ ಇದೆ, ಬೇರೆ ಯಾವ ಅಕೌಂಟ್ ಇಲ್ಲ ಅಂತ. ನಾನು ನನ್ನ ATM ಕಾರ್ಡ್ ತೋರಿಸ್ತೀನಿ, ಇದು ಮಾತ್ರ ಇರೋದು. ಅಷ್ಟೊತ್ತಿಗೆ ಕ್ಯಾಪ್ಟನ್ ಹತ್ರ ಇಲ್ಲ ಇನ್ನೊಂದು ಅಕೌಂಟ್ ಇದೆ.
ಇಲ್ಲ ನನ್ನ ಹತ್ರ ಒಂದೇ ಅಕೌಂಟ್ ಇದೆ ಅಂತ. ಅಷ್ಟೊತ್ತಿಗೆ ಕಂಪ್ನಿಯವನು ನನ್ನ ಜೊತೆ ಬಂದಿರೋ ಸೌದಿ ಹೇಳ್ತಾರೆ, ಇಲ್ಲ ಕಂಪ್ನಿಯವನಿಗೆ ಯಾವ ಬೇರೆ ಅಕೌಂಟ್ ಓಪನ್ ಮಾಡೋದಕ್ಕೆ ಆಗೋದಿಲ್ಲ, ಕಂಪ್ನಿ ಕಡೆಯಿಂದ ಯಾವುದೇ ಲೆಟರ್ ಕೊಟ್ಟಿಲ್ಲ. ಕಂಪ್ನಿ ನನಗೆ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಕಂಪ್ನಿ ಲೆಟರ್ ಕೊಡ್ಬೇಕು, ಕಂಪ್ನಿ ಕಡೆಯಿಂದ ಯಾವುದೇ ಲೆಟರ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅವಾಗ ಕ್ಯಾಪ್ಟನ್ ಹೇಳ್ತಾರೆ, ಎಲ್ಲ ಚೆಕ್ ಮಾಡ್ಕೊಂಡು 1 ವಾರ ಬಿಟ್ಟು ಬನ್ನಿ ಅಂತ. ಎಲ್ಲ ಚೆಕ್ ಮಾಡ್ಕೊಂಡು 1 ವಾರ ಬಿಟ್ಟು ಬನ್ನಿ, ಆಮೇಲೆ ನೋಡೋಣ ಅಂತ. ಅಷ್ಟೊತ್ತಿಗೆ ನಾವು ರಿಟರ್ನ್ ಕಂಪ್ನಿಗೆ ಹೋಗ್ತೀವಿ, ಕಂಪ್ನಿಗೆ ಇನ್ಫಾರ್ಮ್ ಮಾಡ್ತೀವಿ ಈ ರೀತಿ ಕೇಸ್ ಅಂತ. ಅಷ್ಟೊತ್ತಿಗೆ ಮತ್ತೆ ನಾವು ಬ್ಯಾಂಕ್ ಹೋಗ್ತೀವಿ. ಯಾವ ಬ್ಯಾಂಕ್ ಇದೆ, ಯಾವ ಕ್ಯಾಪ್ಟನ್ ಹೇಳ್ತಾರೆ ಅಲಿಮಾ ಬ್ಯಾಂಕ್ ಅಂತ. ಯಾರ ಫೇಕ್ ಅಕೌಂಟ್ ಯಾವ್ದಿದೆ ಅದು ಅಲಿಮಾ ಬ್ಯಾಂಕ್ ಅಂತ. ಅಲ್ಲಿ ಹೋಗ್ತೀವಿ, ನನ್ನ ಅಕಮ ಕೊಟ್ಟು ಸ್ಟೇಟ್ಮೆಂಟ್ ತೆಗಿತಾರೆ. ಅಕಮ ಐಡಿ, ನನ್ನ ಐಡಿ ಕಾರ್ಡ್ ಕೊಟ್ಟು ಸ್ಟೇಟ್ಮೆಂಟ್ ತಗೊಳ್ತಾರೆ. ಸ್ಟೇಟ್ಮೆಂಟ್ ತಗೊಂಡಾಗ ಗೊತ್ತಾಗ್ತದೆ ಅಮೌಂಟ್ ಬಂದಿದೆ, ಟ್ರಾನ್ಸ್ಫರ್ ಆಗಿದೆ ಅಂತ. ಮೇ ಬಿ 45,000 ವರೆಗೂ ಟ್ರಾನ್ಸ್ಫರ್ ಆಗಿದೆ ಆ ಅಕೌಂಟ್ ಇಂದ. ಫೇಕ್ ಅಕೌಂಟ್ ಯಾವ್ದಿದೆ ಅದರಿಂದ 45,000 ವರೆಗೂ ಟ್ರಾನ್ಸ್ಫರ್ ಆಗಿದೆ ಔಟ್ ಆಫ್ ಕಂಟ್ರಿಗೆ. ಅವಾಗ ಆಮೇಲೆ ಚೆಕ್ ಮಾಡ್ತೀವಿ ಯಾರ್ ನಂಬರ್ ಇದೆ ಅಂತ, ಮೊಬೈಲ್ ನಂಬರ್. ಅದರಲ್ಲಿ ಮೊಬೈಲ್ ನಂಬರ್ ನಂದಿರಲ್ಲ. ನನ್ನ ಮೊಬೈಲ್ ನಂಬರ್ ಇರ್ತಿದ್ರೆ ನಂಗೆ OTP ಬರ್ತಾ ಇತ್ತು. ಕರೆಕ್ಟ್. ನನಗೆ ಯಾವುದೇ OTP ಬಂದಿಲ್ಲ, ಏನು ಬಂದಿಲ್ಲ. ಅದಾದ್ಮೇಲೆ ನಾವು ರೂಮ್ ಹೋಗ್ತೀವಿ, ಕಂಪ್ನಿ ತೋರಿಸ್ತೀವಿ. ಆಮೇಲೆ ಕಂಪ್ನಿ ಹೇಳ್ತಾರೆ ಯಾವ್ದಾದ್ರು ಲಿಂಕ್ ಬಂದಿದ್ದ ಯೋಚನೆ ಮಾಡುವ ಅಂತ. ಅವಾಗ ನಾನು ಥಿಂಕ್ ಮಾಡ್ತಾ ಇರ್ತೀನಿ. ಆಮೇಲೆ 1 ವರ್ಷ ಮುಂಚೆ ನನಗೆ ಒಂದು ಅಲಿಮಾ ಬ್ಯಾಂಕ್ ಅಂತ ಒಂದು ಮೆಸೇಜ್ ಬಂದಿರ್ತದೆ, ಲಿಂಕ್. 1 ವರ್ಷ ಮುಂಚೆ ಆ ಸ್ಟೇಷನ್ ಇಂದ ಫೋನ್ ಬರೋ 1 ವರ್ಷ ಮುಂಚೆ. ಅವಾಗ ಯೋಚನೆ ಮಾಡಿ, ಅವಾಗ ಒಂದು ಲಿಂಕ್ ಬಂದಿತ್ತು. ನಾನು ಜಸ್ಟ್ ನೋಡಿದೀನಿ ಅಷ್ಟೇ, ಬೇರೆ ಏನ್ ಮಾಡಿಲ್ಲ, ಜಸ್ಟ್ ನೋಡಿದ್ದಷ್ಟೇ ಲಿಂಕ್ ಏನು ಅಂತ. ಅದಕ್ಕೆ ನನ್ನ ಅಕಮನ ನನ್ನ ID ನಂಬರ್ ಯಾವ್ದು ಕೊಟ್ಟಿಲ್ಲ, ಏನೂ ಇಲ್ಲ, ಜಸ್ಟ್ ನೋಡಿದ್ದಷ್ಟೇ. ಅದಲ್ಲಿ ಮುಗೀತು. ಆಮೇಲೆ 1 ವರ್ಷ ಆದ್ಮೇಲೆ ಅದು ಗೊತ್ತಾಗಿದೆ, ನಾನು ಬ್ಯಾಂಕ್ ಹೋದ್ಮೇಲೆ ಗೊತ್ತಾಗಿದ್ದ ಅದರಿಂದ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ ಅಂತ. 1 ವರ್ಷದ ಮುಂಚೆ ಆಗಿರುವಂತಹ ಒಂದು ವಿಚಾರ ಇದು, ಪ್ರಕ್ರಿಯೆ. ಹೌದೌದು. 1 ವರ್ಷದಲ್ಲಿ ಅವರು 45,000 ವರೆಗೂ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವ್ರ ಹತ್ರ ATM ಕಾರ್ಡ್ ಇದೆ, ATM ಕಾರ್ಡ್ ಒಂದ್ಸರಿ ಖಂಡಿತ ಒಂದು ATM ಕಾರ್ಡ್ ಇದೆ. ಅದರಲ್ಲಿ ATM ಇಂದ ಡ್ರಾ ಮಾಡಿರೋದು ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಒಂದ್ಸರಿ ATM ಇಂದ ಅಮೌಂಟ್ ಡ್ರಾ ಮಾಡಿದ್ದಾರೆ. 1 ಇಯರ್ ಗ್ಯಾಪ್ ಅಲ್ಲಿ. ನಿಮ್ಮದು ಏನೆಲ್ಲ ಡಾಕ್ಯುಮೆಂಟೇಶನ್ ಇತ್ತು ಅವರಲ್ಲಿ ಸರ್ ಹಾಗಾದ್ರೆ? ಸರ್, ನಿಮ್ಮದು ಏನೆಲ್ಲ ಡಾಕ್ಯುಮೆಂಟೇಶನ್ ಇತ್ತು ಹಾಗಾದ್ರೆ ಅವರಲ್ಲಿ? ನನ್ನ ಮೊಬೈಲ್ ಅವರು ಹ್ಯಾಕ್ ಮಾಡ್ತಾರೆ ಸರ್. ನನ್ನ ಮೊಬೈಲ್ ಅಲ್ಲಿ ಏನಿರುತ್ತೆ, ಅಪ್ಸರ್ ಅಕೌಂಟ್ ಇರ್ತದೆ. ಅಪ್ಸರ್ ಅಕೌಂಟ್ ಅಲ್ಲಿ ನನ್ನ ID ಕಾರ್ಡ್ ಎಲ್ಲ ಡೀಟೇಲ್ಸ್ ಇರ್ತದೆ. ನನ್ನ ಅಕೌಂಟ್ ನಂಬರ್ ಇರ್ತದೆ, ನನ್ನ ಪಾಸ್ಪೋರ್ಟ್ ನಂಬರ್ ಇರ್ತದೆ, ಎಲ್ಲವೂ ಇರ್ತದೆ. ನನ್ನ ವೀಸಾ, ಎಕ್ಸಿಟ್ ವೀಸಾ, ಅದೆಲ್ಲ ವೀಸಾದೆಲ್ಲ ಇರುತ್ತೆ ಇನ್ಫಾರ್ಮೇಶನ್. ಹಾಗೆ ಆ ರೀತಿ ಅವರು ಅದನ್ನ ತಗೊಳ್ತಾರೆ. ಆ ಅಕೌಂಟ್ ಅಲ್ಲಿ ನನ್ನ ಮೊಬೈಲ್ ನಂಬರ್ ಇರಲ್ಲ, ಅವ್ರ ಬೇರೆ ಅಕೌಂಟ್ ಮೊಬೈಲ್ ನಂಬರ್ ಇರ್ತದೆ. ನಮ್ಮ ಮೊಬೈಲ್ ನಂಬರ್ ಇರ್ತದೆ, ನಮ್ಗೆ OTP ಬರ್ತಾ ಇತ್ತು. ಹೌದು, ಬೇರೆ ಮೊಬೈಲ್ ನಂಬರ್ ಇತ್ತು, ಅದಕ್ಕೆ OTP ಎಲ್ಲ ಹೋಗ್ತಿತ್ತು. ಅದರಿಂದ ಅವರು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಾರೆ, ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ನಿಮ್ಗೆ ವಿಚಾರನೇ ಗೊತ್ತಿರ್ಲಿಲ್ಲ ಏನಾಗ್ತಾ ಇದೆ, 1 ವರ್ಷ ಏನಾಗ್ತಿತ್ತು ನನಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಏನು ಗೊತ್ತಿಲ್ಲ. ಸ್ಟೇಷನ್ ಕಾಲ್ ಬಂದ್ಮೇಲೆ ಬ್ಯಾಂಕಿಗೆ ಹೋಗಿ ಸ್ಟೇಟ್ಮೆಂಟ್ ತಗೊಂಡ ಮೇಲೆ ನನ್ನ ಅಕೌಂಟ್, ನನ್ನ ಹೆಸರಲ್ಲಿ ಅಕೌಂಟ್ ಇನ್ನೊಂದಿದೆ ಅಂತ ಗೊತ್ತಾಗಿದೆ. ಇಲ್ಲಿ ನಿಮ್ಗೆ ಇದ್ರ ಸೀರಿಯಸ್ನೆಸ್ ಅರಿವಾಗಿರುವಂತದ್ದು ಆ ಒಂದು ಮಹಿಳೆಯ ಒಂದು ಕಂಪ್ಲೇಂಟ್ ಮುಖಾಂತರ ಬಹುಶಃ. ಖಂಡಿತ ಅಲ್ವಾ? ಅವ್ರು ಕೇಸ್ ಕೊಟ್ಟಿರೋದ್ರಿಂದ 20,000 ಹೋಗಿರೋದ್ರಿಂದ ನನ್ನ ನಕಲಿ ಅಕೌಂಟಿಗೆ, ಅದರಿಂದ ಅವ್ರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದು ಯಾವ ರೀತಿ ಅಂದ್ರೆ, ಅವ್ರಿಗೆ ಅಕೌಂಟ್ ಹ್ಯಾಕರ್ ಯಾರು ಇರ್ತಾರೆ ಆ ಮಹಿಳೆಗೆ ಕಾಲ್ ಮಾಡ್ತಾರೆ. ಮೊಬೈಲ್ ಕಾಲ್ ಮಾಡ್ಬಿಟ್ಟು, ಇಲ್ಲಿ ಗೂಗಲ್ ಪೇ ಇದೆಯಲ್ಲ ಸರ್, ಅದೇ ರೀತಿ ಅಲ್ಲಿ STCP ಅಂತ ಇದೆ. ಆ STCP ನಿಮ್ದು ಎಕ್ಸ್ಪೈರಿ ಆಗ್ತಾ ಇದೆ, ರಿನ್ಯೂವಲ್ ಮಾಡಿಸ್ಬೇಕು, ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕೊಡಿ ಅಂತ. ಆ ಮಹಿಳೆ ಏನ್ ಮಾಡ್ತಾರೆ, ಯೂಸರ್ ನೇಮ್ ಪಾಸ್ವರ್ಡ್ ಕೊಡ್ತಾರೆ. ಪಾಸ್ವರ್ಡ್ ಕೊಟ್ಟು ಅಷ್ಟೊತ್ತಿಗೆ ಅವರ ಮೊಬೈಲ್ ಅಲ್ಲಿ ಅದನ್ನ STCP ಅವರ ಅಕೌಂಟ್ ನ ಓಪನ್ ಮಾಡ್ತಾರೆ. ಅಕೌಂಟ್ ಓಪನ್ ಮಾಡ್ಬಿಟ್ಟು ಅಷ್ಟೊತ್ತಿಗೆ ಅವ್ರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಲ್ಲ ಸರ್, ಅವಾಗ OTP ಬರ್ತದೆ. OTP ಗೋಸ್ಕರ ಮತ್ತೆ ಫೋನ್ ಮಾಡ್ತಾರೆ ಮಹಿಳೆಗೆ.
ಹ್ಮ್ ಅವಾಗ ಅವ್ರು OTP ಕೊಟ್ಟಿರ್ತಾರೆ. ಹಾ OTP ಕೊಟ್ಟಿರ್ತಾರೆ, ಅವಾಗ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. 22,000 ಅಕೌಂಟ್ ಟ್ರಾನ್ಸ್ಫರ್ ಆಗಿರುತ್ತೆ. ಆಮೇಲೆ ಮತ್ತೆ ಚೆಕ್ ಮಾಡ್ಬೇಕಾದ್ರೆ ಆ ಅಮೌಂಟ್ ಇರಲ್ಲ. ಅವ್ರೇನ್ ಮತ್ತೆ ಅವ್ರು ಚೆಕ್ ಮಾಡ್ಬೇಕಾದ್ರೆ ಯಾರಿಗೆ ಹೋಗಿದೆ ಅಂತ ಚೆಕ್ ಮಾಡಿದ್ರೆ ನನ್ನ ಹೆಸರು ಬರ್ತದೆ, ನನ್ನ ಅಕೌಂಟ್ ನಂಬರ್ ಬರ್ತದೆ. ಓಕೆ ಓಕೆ ಓಕೆ. ಆವಾಗ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ನನ್ನ ಹೆಸರು ಮೇಲೆ. ಒಬ್ಬ ಇಂಡಿಯಾ ಅಕೌಂಟ್, ಇಂಡಿಯಾ ಅಂದ್ರೆ ಇಂಡಿಯಾದ ಒಂದು ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತ. ಓಕೆ ಓಕೆ ಓಕೆ. ಈ ವಿಚಾರ ನನ್ಗೆ ಗೊತ್ತಿರಲ್ಲ. ನನಗೆ ಆಮೇಲೆ ಗೊತ್ತಾಗ್ತದೆ, ಶೇಖ್ ಹತ್ರ ಹೋದ್ಮೇಲೆ ಈ ರೀತಿ ಆಗಿರೋದು ನನ್ನ ಕೇಸು ಅಂತ ಆಮೇಲೆ ಗೊತ್ತಾಗ್ತದೆ ನನಗೆ. ಸ್ಟೇಷನ್ ಇಂದ ಒಬ್ರು ಶೇಖ್ ಅಂತ ನಿಯಾಬ್ ಅಂತ ಹೇಳ್ತಾರೆ, ಅಲ್ಲಿ ಕರ್ಕೊಂಡು ಹೋದಾಗ ನನಗೆ ಗೊತ್ತಾಗಿರೋದು ಈ ರೀತಿ ಕೇಸು. ಅವಾಗ ತಾವು ಹೇಳಿಲ್ವಾ ಈ ರೀತಿ ಆಗಿತ್ತು, ಅಲ್ಲ ನಾನು ಮಾಡಿಲ್ಲ ಅಂತ ಹೇಳಿ, ತಪ್ಪು ಮಾಡಿಲ್ಲ ಅಂತ ಹೇಳಿ? ಖಂಡಿತವಾಗ್ಲೂ ಹೇಳಿದೆ ಸರ್. ನಾನು ಹೇಳಿದ್ದೀನಿ, ಕಂಪ್ನಿಯವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಕಂಪ್ನಿ ಕಡೆಯಿಂದ ಬಂದಿರೋರು ಹೇಳಿದ್ದಾರೆ ಅವನು ತಪ್ಪು ಮಾಡಿಲ್ಲ, ಅವನ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ, ಅವನ ಅಮೌಂಟ್ ತಗೊಂಡಿಲ್ಲ, ಎಲ್ಲವನ್ನು ಕಂಪ್ನಿಯವರು ಅವರೇ ಸ್ಟೇಷನ್ಗೆ ಹೇಳಿದ್ದಾರೆ. ಓಕೆ ಓಕೆ. ನನ್ನ ಕೇಸನ್ನು ಯಾರು ಹ್ಯಾಂಡಲ್ ಮಾಡ್ತಿದ್ರು ಇನ್ಸ್ಪೆಕ್ಟರ್, ಅವರಿಗೆ ಇದು ಮಾಡಿದ್ದಾರೆ. ಓಕೆ. ಏನ್ ಹೇಳ್ತಾ ಇದ್ರು ಅವಾಗ? ಅವರ ಸ್ಟ್ಯಾಂಡ್ ಏನಿತ್ತು? ಅವರೇನಿಲ್ಲ, ಅವರಷ್ಟೇ ಹೇಳ್ತಿದ್ರು, ನಾವು ಚೆಕ್ ಮಾಡ್ತೀವಿ. ಈಗ 11 ಹೇಳಿ ಸರ್, ಮಾತಾಡಿ. ಆಮೇಲೆ ನಾನು ಊರಿಗೆ ಬರ್ಬೇಕಾಗಿರ್ತದೆ ಸರ್. ಅವಾಗ ನಾನು ಕೇಳಿದ, ಅವ್ರು ನನ್ನ ಜೊತೆ ಬಂದಿರೋರ್ಗೆ ಹೇಳ್ತಾರೆ, ಅವ್ನಿಗೆ ಊರಿಗೆ ಹೋಗಿ ಬರೋದಕ್ಕೆ ಪರ್ಮಿಷನ್ ಕೊಡಿ, ಅವ್ನು ಖಂಡಿತ ನಿಮ್ಗೆ ಎನ್ಕ್ವೈರಿಗೆ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾನೆ, ಖಂಡಿತ ಅವ್ನು ಊರಿಗೆ ಹೋಗಿ ಬರ್ತಾನೆ, ಅದಕ್ಕೆ ನಾವು ಏನ್ ಬೇಕು ಶ್ಯೂರಿಟಿ ನಾವು ಕೊಡ್ತೀವಿ ಅಂತ. ಓಕೆ. ಅವ್ನು ಹೋಗಿ ಬರ್ತೀನಿ ಅಂತ ಗ್ಯಾರಂಟಿ ಶ್ಯೂರಿಟಿ ನಾವು ಕೊಡ್ತೀವಿ, ಎನ್ಕ್ವೈರಿ ಸಪೋರ್ಟ್ ಮಾಡ್ತೀವಿ ಅಂತ ನಾವು ಶ್ಯೂರಿಟಿ ಕೊಡ್ತೀವಿ ಅಂತ ನನಗೆ ಬರ್ತಾರೆ. ಓಕೆ. ನಿಮ್ಮ ಕಂಪ್ನಿ ಕಡೆಯಿಂದ, ನಿಮ್ಮ ಕಂಪ್ನಿ ಕಡೆಯಿಂದ ಇನ್ಸ್ಪೆಕ್ಟರ್ ಬೆಳಿಗ್ಗೆ ಓಕೆ ಅಂತ ಹೇಳ್ತಾರೆ, ಮಧ್ಯಾಹ್ನ ಬನ್ನಿ ಅಂತ ಹೇಳ್ತಾರೆ. ಒಂದು 2 ವೀಕ್ ಆದ್ಮೇಲೆ, ಇದೆಲ್ಲ ಆದ್ಮೇಲೆ ಡಿಸೆಂಬರ್ 11ಗೆ ಸರ್ ಇದು. ಓಕೆ. ಡಿಸೆಂಬರ್ 11ಗೆ ಲಾಸ್ಟ್ ಇಯರ್. ಲಾಸ್ಟ್ ಇಯರ್ ಅಷ್ಟರವರೆಗೆ ಕ್ಯಾಪ್ಟನ್ ಹೇಳ್ತಾರೆ ನೀವು ಊರಿಗೆ ಹೋಗ್ಬೋದು ಅಂತ, ಈ ರೀತಿ ಒಬ್ರು ಶ್ಯೂರಿಟಿ ಕೊಟ್ರೆ ಊರಿಗೆ ಹೋಗ್ಬೋದು ಅಂತ, ಹೋಗಿ ಬರ್ಬೋದು ಅಂತ. ನಾವ್ ಅದೇ ಒಪ್ಸಲಿದ್ದೀವಿ, ನಾನು ಊರಿಗೆ ಹೋಗಿ ಬರ್ಬೋದು, ಏನಿದಿಲ್ಲ ಅಂತ. ನಾನು ಯಾರಿಗೂ ಇನ್ಫಾರ್ಮ್ ಮಾಡಿರಲ್ಲ ಈ ರೀತಿ ಆಯ್ತು, ಯಾರಿಗೂ ಊರಲ್ಲಿ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ನಾನು ಡಿಸೆಂಬರ್ 8ಗೆ ನನ್ನ ಫ್ಲೈಟ್ ಸರ್. ಅದ್ರಲ್ಲಿ ನಾನು ಎಲ್ಲಿ ಇನ್ಫಾರ್ಮ್ ಮಾಡ್ತೀನಿ, ನನ್ನ ವೀಸಾ ಇಶ್ಯೂ ಆಗಿದೆ, ಅದರಿಂದ ನಾನು ಊರಿಗೆ ಬರಕ್ಕೆ ಡಿಲೇ ಆಗ್ತಿದೆ ಅಂತ ಇನ್ಫಾರ್ಮ್ ಮಾಡ್ತೀನಿ ಸರ್. ವೀಸಾದು ಇಶ್ಯೂ ಆಗಿದೆ, ಅದರಿಂದ ಡಿಲೇ ಆಗ್ತಾನೆ, ಕೇಸ್ ಆಗಿದೆ ಅಂತ ಯಾವುದೇ ಇನ್ಫಾರ್ಮೇಶನ್ ಊರವರಿಗೆ ಯಾರು ಗೊತ್ತಿಲ್ಲ ಸರ್. ಗೊತ್ತಿಲ್ಲ, ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಯಾರು ಗೊತ್ತಿಲ್ಲ. ಆಮೇಲೆ 11ಗೆ ಹೋಗ್ತೀವಿ, ಶ್ಯೂರಿಟಿ ನನ್ನ ಜೊತೆ ಬಂದಿರ್ತಾರೆ ಶ್ಯೂರಿಟಿ ಕೊಡೋದಕ್ಕೆ ಅಂತ. ಅವಾಗ ಕ್ಯಾಪ್ಟನ್ ಹೇಳ್ತಾರೆ ಬೆಳಿಗ್ಗೆ ಹೋದಾಗ ಮಧ್ಯಾಹ್ನ 2 ಗಂಟೆಗೆ ಬನ್ನಿ. 2 ಗಂಟೆಗೆ ಹೋದಾಗ ಕ್ಯಾಪ್ಟನ್ ಎಲ್ಲ ಎನ್ಕ್ವೈರಿ ಮಾಡಿದ್ರು. ಅವಾಗ ನನ್ನ ಜೊತೆ ಬಂದಿರೋರು ಹೇಳ್ತಾರೆ ನಾನು ಶ್ಯೂರಿಟಿ ಕೊಡ್ತೀನಿ, ಅವ್ನಿಗೆ ಊರಿಗೆ ಹೋಗಿ ಬರೋದಕ್ಕೆ ಪರ್ಮಿಷನ್ ಕೊಡಿ ಅಂತ. ಅವ್ನು ಹೋಗಿ ಬರ್ತಾನೆ ಅಂತ ಗ್ಯಾರಂಟಿ ಶ್ಯೂರಿಟಿ ನಾನು ಕೊಡ್ತೀನಿ, ಎನ್ಕ್ವೈರಿಗೆ ಸಪೋರ್ಟ್ ಮಾಡ್ತಾನೆ, ಬಂದ್ಮೇಲೆ ಅವ್ನು ಎನ್ಕ್ವೈರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಶ್ಯೂರಿಟಿ ನಾನು ಕೊಡ್ತೀನಿ ಅಂತ ಬರ್ತಾರೆ ಸರ್. ಎಲ್ಲ ರೀತಿ ಸಪೋರ್ಟ್ ಮಾಡ್ತಾನೆ ಅಂತ. ಅವ್ನು ತಪ್ಪು ಮಾಡಿಲ್ಲ, ಯಾವ ರೀತಿ ಎನ್ಕ್ವೈರಿ ಬೇಕಾದ್ರೆ ಮಾಡಿ ನಾವು ಶ್ಯೂರಿಟಿ ಕೊಡ್ತೀವಿ ಅಂತ. ಅಷ್ಟೊತ್ತಿಗೆ ಕ್ಯಾಪ್ಟನ್ ಹೇಳ್ತಾರೆ ಸಾಯಂಕಾಲ 6 ಗಂಟೆವರೆಗೂ ಇಲ್ಲೇ ಇರ್ಲಿ, ನಾನು ಹೇಳ್ತೀನಿ, ಆಮೇಲೆ ನೀವು ಹೊರಗಡೆ ಹೋಗ್ತೀಯ, ಇಲ್ಲೇ ಇರ್ಬೇಕು ಅಂತ. ಆಮೇಲೆ ಹೊರಗಡೆ ಬಿಟ್ಟೇ ಇಲ್ಲ ಸರ್. 6 ಗಂಟೆಗೆ ಯಾವ್ದು ಇನ್ಫಾರ್ಮೇಶನ್ ಇಲ್ಲ, ನಾನು ಒಳಗಡೆ ಕಳಿಸಿದ್ರು. 6 ಗಂಟೆಗೆ ಯಾವ್ದು ಇದ್ದಿಲ್ಲ. ಆಮೇಲೆ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ನನ್ನ ಇಲ್ಲಿ ಕೋರ್ಟ್ ಅಂತ ಹೇಳ್ತೀವಲ್ಲ ಸರ್, ಅಲ್ಲಿ ನಿಯಾಬಾದ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. 1 ಡೇ ಬಿಟ್ಟು ಬೆಳಿಗ್ಗೆ ಅಲ್ಲಿ ವಿಚಾರಣೆ ನಡೀತದೆ ಸರ್. ಅವಾಗ ನನಗೆ ಅರಬಿ ಗೊತ್ತಿಲ್ಲ, ಅವ್ರೇನ್ ಕೇಳ್ತಾರೆ ನನ್ಗೆ ಅರ್ಥ ಆಗಲ್ಲ. ಅದಕ್ಕೆ ಅವಾಗ ಹೇಳ್ತಾರೆ ಹಿಂದಿಯವ್ರೊಬ್ರು ತರ್ಜುಮಾನ್ ಬಿಡ್ತಾರೆ, ಟ್ರಾನ್ಸ್ಲೇಟರ್ ಬರ್ತಾರೆ ನನಗೆ. ನಾನು ಅವ್ರಿಗೆ ಹಿಂದಿಯಲ್ಲಿ ಮಾತಾಡ್ತೀನಿ, ಅವರು ಅರಬಿಕಲ್ಲಿ ಮಾತಾಡ್ತಾರೆ. ಅವ್ರ ಹತ್ರ ಶೇಖ್ ಏನಿರ್ತಾರೆ ಅವ್ರಿಗೆ ಅರಬಿಕಲ್ಲಿ ಮಾತಾಡ್ತಾರೆ, ನಾನು ಅವ್ರ ನನ್ನ ಹತ್ರ ಹಿಂದಿಯಲ್ಲಿ ಮಾತಾಡ್ತಾರೆ. ಈ ರೀತಿ ಡೀಟೇಲ್ಸ್ ಆಗ ಅವಾಗ ಯಾವ ರೀತಿ ಎಲ್ಲವನ್ನೂ ಹೇಳ್ತಾರೆ, ಈ ರೀತಿ ಕೇಸ್ ಏನು ಅಂತ. ನಾನು ಎಲ್ಲವನ್ನೂ ಹೇಳ್ತೀನಿ. ನನ್ನ ಹತ್ರ ಅಕೌಂಟ್ ಇಲ್ಲ, ಬೇರೆ ಅಕೌಂಟ್ ಇಲ್ಲ, ಒಂದೇ ಅಕೌಂಟ್ ಇರೋದು, ಕಂಪ್ನಿ ಅಕೌಂಟ್ ಮಾತ್ರ ಇರೋದು, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲವನ್ನೂ ಹೇಳ್ತೀನಿ. ಫೇಕ್ ಅಕೌಂಟ್, ನನಗೆ ಒಂದು ಮೆಸೇಜ್ ಬಂದಿತ್ತು, ಲಿಂಕ್ ಬಂದಿತ್ತು 1 ವರ್ಷ ಮುಂಚೆ, ನಾನು ಅದನ್ನ ನೋಡಿದ್ದೆ, ಎಲ್ಲವನ್ನ ಅವ್ರಿಗೆ ಹೇಳಿದ್ದೆ ಸರ್.
ಹ್ಮ್ 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 ಅವಾಗ ಹೇಳ್ತಾರೆ ನಾವು ಚೆಕ್ ಮಾಡ್ತೀವಿ ಅಂತ. ಓಕೆ ಓಕೆ ಆಮೇಲೆ ಆಮೇಲೆ ಎಲ್ಲ ಇದೆಲ್ಲ ಆಯ್ತು, ನಾನು ಫಿಂಗರ್ ತಗೊಳ್ತಾರೆ, ನನ್ನ ಸ್ಟೇಟ್ಮೆಂಟ್ ಗೆ ಫಿಂಗರ್ ತಗೊಳ್ತಾರೆ, ಹಾ ನಾನು ಏನೆಲ್ಲ ಹೇಳಿದೆ ಅಂತ ಹಾ ಅದಕ್ಕೆ ಫಿಂಗರ್ ತಗೊಳ್ತಾರೆ. ಮತ್ತೆ ರಿಟರ್ನ್ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ. ಓಕೆ ಮತ್ತೆ ಜಡ್ಜ್ಮೆಂಟ್ ಬರೋದಕ್ಕೆ 5 days ಏನೋ ಆಗಿರ್ತದೆ. ನನ್ನ ಕಂಪ್ನಿ ಕಡೆಯಿಂದ ಬಂದಿರ್ತಾರೆ. ಹ್ಮ್ ಫ್ರೈಡೆ, ನಾನು ಸೋಮವಾರ ದಿವಸ ಏನೋ ಹೋಗಿರ್ತೀನಿ ಸರ್ ಅಲ್ಲಿ. ಓಕೆ ಫ್ರೈಡೆ ದಿವಸ ನನ್ನ ಕಂಪ್ನಿ ಕಡೆಯಿಂದ ಮಾತಾಡ್ಸಕ್ಕಂತ ಬರ್ತಾರೆ ಓಕೆ ನಂತರ ಓಕೆ ಫ್ರೈಡೆ ಬೆಳಿಗ್ಗೆ. ಓಕೆ ಅವರು ಹೇಳ್ತಾರೆ 2 days ಅಲ್ಲಿ ಒಂದು ಎಂಕ್ವೈರಿ ಇದೆ, ಅದ್ಮೇಲೆ ನೀನು ಹೊರಗೆ ಬಿಡ್ತಾರೆ ಅಂತ. ಓಕೆ ಹಾ ನನಗೆ ಯಾವಾಗ ಖುಷಿ ಆಯ್ತು, 2 days ಅಲ್ಲಿ ನನ್ನ ಹೊರಗಡೆ ಬಿಡ್ತಾರೆ ಅಂತ. ಓಕೆ ನಾನೇನ್ ತಪ್ಪು ಮಾಡಿಲ್ಲ, ನನ್ನ ಹೊರಗಡೆ ಬಿಡ್ತಾರೆ ಅಂತ. ಎಸ್ ಹೌದು ಸಾಯಂಕಾಲ ಹೊತ್ತಿಗೆ ರೌಂಡಿಂಗ್ ಕ್ಯಾಪ್ಟನ್ ಬಂದಿರ್ತಾರೆ. ನನ್ನ ಕೇಸ್ ಕ್ಯಾಪ್ಟನ್ ಅಲ್ಲ, ಬೇರೆ ಕ್ಯಾಪ್ಟನ್ ಬಂದಿರ್ತಾರೆ. ಅವ್ರ ಹತ್ರ ನನ್ನ ಹೆಸರು ಹೇಳ್ತೀನಿ. ಅವಾಗ ಏನಾಗ್ತದೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ನೀನ್ 2 days ಅಲ್ಲಿ ಎನ್ಕ್ವೈರಿ ಇದೆ, ಆಮೇಲೆ ನೀನು ಹೊರಗಡೆ ಹೋಗ್ತೀಯ ಅಂತ. ಓಕೆ ಅವಾಗ ನನಗೆ ನನ್ನ ಕಂಪ್ನಿಯವರು ಹೇಳಿದಾರೆ 2 days ಅಂತ, ಕ್ಯಾಪ್ಟನ್ ಹೇಳ್ತಾ ಇದಾರೆ 2 days. ಅವಾಗ ನನ್ಗೆ ಖುಷಿ ಆಯ್ತು, ನಾನು ಹೊರಗಡೆ ಧೈರ್ಯ ಹೋಗ್ತೇನೆ, ಬರುತ್ತೆ ಹಾ 2 days ಅಲ್ಲಿ ಹೊರಗಡೆ ಹೋಗ್ತೀನಿ ಅಂತ. ಆಮೇಲೆ 2 days ಆದ್ಮೇಲೆ ಎಂಕ್ವೈರಿ ಇಲ್ಲ, 3ನೇ ದಿವಸಕ್ಕೆ ಎಂಕ್ವೈರಿ ಮಾಡ್ತಾರೆ ರಾತ್ರಿ. ಹಾ ಬೇರೊಬ್ರು ಕ್ಯಾಪ್ಟನ್ ಬಂದು ಏನಾಯ್ತು, ನಿನ್ನ ಹತ್ರ ಅಕೌಂಟ್ ಎಷ್ಟಿದೆ ಎಲ್ಲ ಕೇಳ್ತಾರೆ. ನಾನು ಹೇಳ್ತೀನಿ ಒಂದೇ ಅಕೌಂಟ್ ಇದೆ. ಅವ್ರು ಹೇಳ್ತಾರೆ 2 ಅಕೌಂಟ್ ಇದೆ ಅಂತ. ಹಾ ನಾನು ಹೇಳ್ತೀನಿ ಒಂದೇ ಅಕೌಂಟ್ ಇದೆ ಅಂತ. ಹಾ ಹಾ ಅವರಿಗೆ ನನ್ನ ಐಡಿ ನಂಬರ್ ಹೊಡೆದಾಗ 2 ಅಕೌಂಟ್ ತೋರಿಸ್ತದ. ನನ್ನ ಹತ್ರ ಇರೋದು ಒಂದೇ ಅಕೌಂಟ್, ನಾನು ತೋರಿಸ್ತೀನಿ. ನನ್ನ ಹತ್ರ ಸಾಬ್ ಅಕೌಂಟ್ ಒಂದೇ ಇರೋದು. ನಾನು ಎ.ಟಿ.ಎಂ ಕಾರ್ಡ್ ಕೊಡ್ತೀನಿ ಅವರಿಗೆ, ಹಾ ಅದ್ರಲ್ಲಿ ಅಕೌಂಟ್ ನಂಬರ್. ಅವ್ರು ಹೇಳ್ತಾರೆ ಇದಲ್ಲ ಅಂತ. ಹಾ 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 ಆಮೇಲೆ ಫಿಂಗರ್ ತಗೊಳ್ತಾರೆ. 2 days ಆದ್ಮೇಲೆ ನಾನು ಎಲ್ಲ ಫಿಂಗರ್ ಆಗತ್ತೆ. ಹಾ ಹಾ ಆಮೇಲೆ ನನ್ನ ಬುಧವಾರ ದಿವಸ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಓಕೆ ಡಿಸೆಂಬರ್ 11 ಓಕೆ ಡಿಸೆಂಬರ್ 11 ಡಿಸೆಂಬರ್ 11 ಡಿಸೆಂಬರ್ 20 ನನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಡಿಸೆಂಬರ್ 11 ನಾನು ಸ್ಟೇಷನ್ಗೆ ಹೋಗಿದ್ದು, ಡಿಸೆಂಬರ್ 20 ನನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ತಾವು ಅಂದಿನಿಂದ 11 ತಿಂಗಳು ತಾವು ಜೈಲಲ್ಲಿ ಇರ್ತೀರಿ. ಅಲ್ಲಿಂದ ಮತ್ತೆ ನನಗೆ ಕೋರ್ಟ್ ಬರ್ತದೆ ಸರ್. ಸರಿ ಕೋರ್ಟ್ ಬಂದಿರೋದು 2 months ಆದ್ಮೇಲೆ, ಫೆಬ್ರವರಿ 27ಗೆ. ಅವಾಗ ನನಗೆ ಜಡ್ಜ್ಮೆಂಟ್ ಆಗಿರೋದು 7 months ಅಂತ ಓಕೆ ಕೋರ್ಟ್ ಅಲ್ಲಿ. ಯಾವ ರೀತಿ ಜಡ್ಜ್ಮೆಂಟ್ ಆಯ್ತು ಅಂದ್ರೆ, ನನಗೆ ಎಲ್ಲ ಅವಾಗ ನನಗೆ ತರ್ಜುಮಾನ್ ಬಂದಿದ್ರು ಒಬ್ರು ಹಿಂದಿಯವರು. ಆನ್ಲೈನ್ ನಲ್ಲಿ ಅದು ಇದಾಗಿದೆ ಸರ್ ಕೋರ್ಟ್. ಅವ್ರು ಹೇಳಿದ್ರು, ಎಲ್ಲ ಎನ್ಕ್ವೈರಿ ಮಾಡಿದ್ರು, ಎಲ್ಲ ಇದಾಯ್ತು. ಅವಾಗ ಹೇಳಿದ್ರು, ನೀನ್ ಯಾಕೆ ಆ ಲಿಂಕ್ ಓಪನ್ ಮಾಡಿದೆ ಅಂತ. ಆ ಲಿಂಕ್ ಓಪನ್ ಮಾಡ್ಬೇಕಾದ್ರೆ ಪೊಲೀಸರಿಗೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ ಅಂತ. ಅದರಿಂದ ಅವ್ರು ಮಿಸ್ಯೂಸ್ ಮಾಡ್ಕೊಂಡು ನೀನ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ. ನೀನ್ ತಪ್ಪು ಮಾಡಿ, ನಾನ್ ತಪ್ಪು ಮಾಡಿದೀನಿ ಅಂತ ನನಗೆ ಶಿಕ್ಷೆ ಇಲ್ಲ. ಓಕೆ ನಾನ್ ತಪ್ಪು ಮಾಡಿದೀನಿ ಅಂತ ಜಡ್ಜ್ಮೆಂಟ್ ಇಲ್ಲ. ನೀವು ತಪ್ಪು ಮಾಡಿದ್ರೆ ನಾನ್ ಯಾಕೆ ಪೊಲೀಸ್ 1 ವರ್ಷ ಮುಂಚೆ ಲಿಂಕ್ ಬಂದಾಗ ಪೊಲೀಸ್ನವ್ರಿಗೆ ಯಾಕೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ 7 months ಮತ್ತು 5,000 ರಿಯಾಲ್ ಫೈನ್ ಹಾಕಿರೋದು ಸರ್. ಓಕೆ ಓಕೆ ತಮ್ಮ ತಪ್ಪು ಪ್ರೂವ್ ಆಗಿಲ್ಲ ಅಲ್ಲಿ ಅಲ್ವಾ? ಖಂಡಿತ ಇಲ್ಲ. ಅಂದ್ರೆ ಪ್ರೂವ್ ಮಾಡೋದಕ್ಕೆ ಏನಿಲ್ಲ, ಅವ್ರ ಹತ್ರ ಏನಿಲ್ಲ ಸರ್. ನಾನು ತಗೊಂಡಿಲ್ಲ, ನನ್ನ ಕಂಪ್ನಿ ಎಲ್ಲವೂ ಡೀಟೇಲ್ಸ್ ಅವ್ರ ಹತ್ರ ಇದೆ. ಅವ್ರಿಗೂ ಗೊತ್ತಿದೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿ ಅಲ್ವಾ? ಹೌದು. ಹೇಗೆ ಏನಾಯ್ತು ಸರ್? ಆವಾಗ ನಿಮ್ಮಲ್ಲಿ ನಾನು ಕೇಳ್ಬೇಕು, ಯಾಕಂದ್ರೆ ಆ ಸಂದರ್ಭ ಯಾಕಂದ್ರೆ ತಾವು ತಪ್ಪು ಮಾಡಿಲ್ಲ, ಅವ್ರಿಗೆ ಗೊತ್ತಿದೆ, ತಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಏನಾಯ್ತು? ಎಸ್ ಯಾಕೆ? ಹೌದು ಮಾತಾಡಿ ಸರ್. ಅಂದ್ರೆ ಯಾರು ಹ್ಯಾಕ್ ಮಾಡಿರ್ತಾರೆ ಅವರು ಎಸ್ಕೇಪ್ ಆಗಿರ್ತಾರೆ. ಹೌದು ಹೌದು. ಅವ್ರು ಎಲ್ಲಿರ್ತಾರೆ, ಅವ್ರು ಯಾರು ಅಂತ ಗೊತ್ತಿರಲ್ಲ, ಏನಂತ ಗೊತ್ತಿರಲ್ಲ. ಅವ್ರು ಸಿಕ್ಕಾಕೊಂಡಿದ್ರೆ ನಾನು ಹೊರಗಡೆ ಬರ್ತಿದ್ದೆ ಅವಾಗ್ಲೇ. ಯಾಕಂದ್ರೆ ನನ್ನ ಐಡಿ ನಂಬರ್ ಇದೆ, ಅದರಿಂದ ನನ್ನನ್ನು 7 months ಅಂತ ಆಯ್ತು. ನನ್ನ ಐಡಿ ನಂಬರ್ ಇಲ್ಲ, ನಾನು ಯಾವ್ದು ಇದಿಲ್ಲ. ಓಕೆ ನಿಜ 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 ಅಲ್ಲ ಆ ಸಂದರ್ಭ ಸರ್. ಅಂದ್ರೆ ನೀವೀಗ 11 ತಿಂಗಳು ಜೈಲಲ್ಲಿದ್ದೀರಿ ಅಂತ ಬಂದಾಗ, ಜೈಲಿಗೆ ಹಾಕ್ತಾರೆ ಅಂತ ಬಂದಾಗ ಹೇಗೆ ಅನಿಸ್ತು ಸರ್ ಆ ಸಂದರ್ಭ? ನಾನು ಕೇಳ್ಬೇಕು, ಯಾಕಂದ್ರೆ ತಾವು ತಪ್ಪೇ ಮಾಡಿಲ್ಲ, ಏನೂ ಮಾಡಿಲ್ಲ ಅಂತ ಬಂದಾಗ, ಈ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಬಂದಾಗ ಏನು ಸರ್ ಏನಾಯ್ತು? ಖಂಡಿತ ನಾನು ಯಾರ ಹತ್ರ ಮಾತಾಡಕ್ ಆಗ್ತಾನೆ ಇರ್ಲಿಲ್ಲ ಸರ್. ನಾನು ನೋಡಕ್ ಬರ್ತಾ ಇದ್ರು, ನನ್ ತುಂಬಾನೇ ಬೇಜಾರಾಗ್ತಿತ್ತು. ಅವ್ರು ರಿಟರ್ನ್ ಹೋಗ್ತಾರೆ, ನಾನು ಅಲ್ಲಿ ಒಳಗಡೆ ಹೋಗ್ಬೇಕು, ತುಂಬಾನೇ ಬೇಜಾರಾಗ್ತಿತ್ತು. ಅಂದ್ರೆ ಜೈಲಲ್ಲ, ಸ್ಟೇಷನ್ ಅಲ್ಲಿ. ಜೈಲಲ್ಲಿ ಯಾರನ್ನು ಬಿಡ್ತಾ ಇರ್ಲಿಲ್ಲ. ನಮ್ಮ ಬ್ರದರ್ಸ್ ಯಾರಾದ್ರೂ ಇರ್ಬೇಕು. ಜೈಲಲ್ಲಿ ಆದ್ರೆ ಆನ್ಲೈನ್ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕು, ಆಮೇಲೆ ಅದೆಲ್ಲ ಪ್ರೊಸೀಜರ್. ಸ್ಟೇಷನ್ ಅಲ್ಲಿ ಆದ್ರೆ ಬಿಡ್ತಾರೆ, ಅಂದ್ರೆ ಅಲ್ಲಿಯೂ ಬ್ರದರ್ಸ್ ಇರ್ಬೇಕು. ಆದ್ರೆ ಸ್ವಲ್ಪ ಕ್ಯಾಪ್ಟನ್ ಹತ್ರ ಪರ್ಮಿಷನ್ ತಗೊಂಡು ಮಾತಾಡ್ಸ್ಬೇಕು ಸ್ಟೇಷನ್ ಅಲ್ಲಿ.
ಜೈಲಲ್ಲಿ ಅದು ಯಾವುದೂ ಇಲ್ಲ. ಹಾ 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 ಅಂದ್ರೆ ತಮ್ಗೆ ಕಾಂಟ್ಯಾಕ್ಟ್ಗಳಿಲ್ವಾ? 11 ತಿಂಗಳು ಯಾರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಳಿಲ್ಲ ಸರ್ ತಾವು? ಹೇಗೆ ಕಾಂಟ್ಯಾಕ್ಟ್ ಇತ್ತು, ಜೈಲಲ್ಲಿ ಮಾತಾಡ್ತಾ ಇದ್ದೆ ಸರ್, ಕಂಪ್ನಿಯವ್ರ ಹತ್ರ ಮಾತಾಡ್ತೇನೆ, ನನಗೆ ಸಪೋರ್ಟ್ ಮಾಡಿದವರು ಅವ್ರು ಮಾತಾಡ್ತಾ ಇದ್ದೆ ಅವ್ರ ಹತ್ರ. ಓಕೆ ಓಕೆ, ಅವ್ರ ಜೊತೆ ಮಾತಾಡ್ತಿದ್ರಿ ತಾವು? ಹೌದು ಹೌದು. ಹೇಗಿತ್ತು ಸರ್ ಅಲ್ಲಿ ಕಂಪ್ನಿಯಿಂದ ಲಾಯರ್ ಇದ್ರು ಸರ್, ಕಂಪ್ನಿಯವರು ಲಾಯರ್ನ ಅರೇಂಜ್ ಮಾಡಿದ್ರು. ಹಾ ಹಾ, ಕಂಪನಿಯವರು ಬಿಟ್ಟಾಕಿಲ್ಲ ತಮ್ಮನ್ನ ಹಾಗಾದ್ರೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ, ಇಲ್ಲ. ತಮ್ಮ ಜೊತೆ ಕಂಪ್ನಿಯಿಂದ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ, ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಹೆಸರು ಮೀಡಿಯಾದಲ್ಲಿ ಬರೋದ್ರಿಂದ ನಾನು ಯೂಸ್ ಮಾಡ್ತಾ ಇಲ್ಲ, ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಓಕೆ ಓಕೆ ಓಕೆ, ಬರ್ತಾರೆ. ಸ್ಟಾರ್ಟಿಂಗ್ ಇಂದ ಸಪೋರ್ಟ್ ಮಾಡಿದ್ದಾರೆ ಸರ್, 2-3 ಜನ ಸ್ಟಾರ್ಟಿಂಗ್ ಇಂದ ಹಾ ಪ್ರತಿಯೊಂದು ವಿಷಯದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಸರ್. ಹಾ 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 ಹಾ, ಓಕೆ ಓಕೆ ಓಕೆ. 11 ತಿಂಗಳು ಜೈಲು ಏನ್ ಸರ್, ಹೇಗಿತ್ತು? ಏನಾದ್ರು ಕಷ್ಟ ಕೊಟ್ರ ತಮ್ಗೆ? ಏನಾದ್ರು ಯಾವ ರೀತಿ ಇತ್ತು? ಖಂಡಿತ ಇಲ್ಲ ಸರ್, ಇಲ್ಲ, ಕಷ್ಟ ಏನಿಲ್ಲ ಸರ್, ಅದ್ರ ಒಳಗಡೆ ಇರ್ಬೇಕಿತ್ತು ಅಂತ ಅಷ್ಟೇ. ಹಾ ಅಲ್ಲಿದ್ದ ಫುಡ್ ಹಾ, ಅದ್ರ ಒಳಗಡೆ ಇರ್ಬೇಕು, ಬೇರೆ ಏನ್ ಕಷ್ಟ ಇಲ್ಲ ಸರ್. ಓಕೆ ಓಕೆ ಹೊಡೆಯೋದು ಬಡಿಯೋದು ಅದೇನಿಲ್ಲ ಸರ್, ಅಲ್ಲಿ ಓಕೆ. ಒಳಗಡೆ ಇರ್ಬೇಕಂತ ಅಷ್ಟೇ. ಹಾ, ಏನ್ ಅನಿಸ್ತು ಸರ್? ಅಂದ್ರೆ 11 ತಿಂಗಳು ಇದ್ರಿ ಆ ಸಂದರ್ಭ, ಅಂದ್ರೆ ಹೊರಗ್ ಬರ್ತೀನಿ ಅನ್ನೋ 11 ತಿಂಗಳು ನಾನು ಜೈಲಲ್ಲಿ ಇರಲ್ಲ ಸರ್, 11 ತಿಂಗಳು ಜೈಲಲ್ಲಿ ಇರಲ್ಲ. ಓಕೆ, 7 months 20 days ನಾನು ಜೈಲಲ್ಲಿ ಇರ್ತೀನಿ. ಜೈಲಲ್ಲಿ ಇರ್ತೀರಿ. ಓಕೆ ಓಕೆ ಓಕೆ. ಆ ಸಂದರ್ಭ ಜುಲೈ 30ಗೆ ಮತ್ತೆ ನನ್ನ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ. ಜುಲೈ 30ಗೆ ಜುಲೈ 30ಗೆ ನಾನು 7 months ಫಿನಿಶ್ ಆದ್ಮೇಲೆ ಓಕೆ ಓಕೆ ಓಕೆ, ಸ್ಟೇಷನ್ ಕರ್ಕೊಂಡ್ ಬರ್ತಾರೆ. ಮತ್ತೆ ನನ್ನ ಫೈಲ್ ಎಲ್ಲ ಕ್ಲಿಯರ್ ಆಗೋದಕ್ಕೆ ತುಂಬಾ ಲೇಟ್ ಆಯ್ತು ಸರ್, 5 months ಆಯ್ತು. ಓಕೆ 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 ಓಕೆ. ಶಿಕ್ಷೆಯ ಪ್ರಮಾಣ ಎಷ್ಟಿತ್ತು ತಮ್ಗೆ ನೇರವಾಗಿ ಈ ಒಂದು ಕೇಸ್ನಲ್ಲಿ? 7 months ಸರ್, 7 months. 7 months. ಓಕೆ 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 ಹೌದು. ಓಕೆ. ಆ ಸಂದರ್ಭ ಇದ್ದಾಗ ಮತ್ತೆ ಸೌದಿ ಈಗ ನೋಡಿದಾಗ ಸರ್, ಈಗ ಊರಿಗೆ ಬಂದಿದ್ದೀರಾ, ಹೇಗೆ ಫೀಲ್ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಇದೆ ನನ್ನಲ್ಲಿ, ಕೇಳಲೇಬೇಕು. ನಾನು ಬರ್ತೇನೆ ಬಿಫೋರ್ ದಟ್. ಬಹಳಷ್ಟು ಜನರು ಕರೆಯನ್ನ ಮಾಡ್ತಾ ಇದ್ದಾರೆ ಸರ್, ಯಾಕಂದ್ರೆ ಈ ಒಂದು ವಿಷಯವನ್ನು ಬಹಳಷ್ಟು ಜನರು ಕೇಳಿದ್ದಾರೆ. ತುಳುನಾಡಿನ ಬಹಳಷ್ಟು ಜನರಿಗೆ ಗೊತ್ತಿದೆ, ಕರಾವಳಿ ಭಾಗದಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿದೆ, ಬಹಳಷ್ಟು ಜನರು ಪ್ರಾರ್ಥನೆ ಕೂಡ ಮಾಡಿದ್ದಾರೆ, ತಾವು ಹೊರಗೆ ಬರಬೇಕು, ತಾವು ನಮ್ಮ ತಾಯ್ನಾಡಿಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಿದ್ದಾಗ ಬಂದಿದ್ದೀರಾ, ತಮ್ಮ ತಾಯಿಯ ಕಣ್ಣೀರು ನಮ್ಮ ಕಣ್ಣ ಮುಂದೆ ಇದೆ, ಜೊತೆಗೆ ತಾವು ಬಂದಿದ್ದೀರಾ ಅನ್ನೋ ಖುಷಿ ಇದೆ. ಇವೆಲ್ಲರ ಜೊತೆಗೆ ಕರೆಗಳ ನಡುವೆ ನಾನು ಬಹಳಷ್ಟು ಕರೆಗಳನ್ನು ನಾನು ಸ್ವೀಕಾರ ಮಾಡಿಲ್ಲ, ಬರ್ತಾ ಇದೆ. ಒಂದು ಕರೆಯನ್ನು ಸ್ವೀಕಾರ ಮಾಡಿ ತದನಂತರ ನಿಮ್ಮ ಜೊತೆ ನಾನು ಬರ್ತೀನಿ ಸರ್. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಲೈನಲ್ಲಿ ಇದ್ದೀರಾ ಸರ್? ಹಲೋ. ಓಕೆ, ಕರೆ ಕಟ್ಟಾಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ಟಾಗುತ್ತೆ. ಜೊತೆಗೆ ಸರ್, ನಾನು ನೇರವಾಗಿ ನಿಮ್ಮಲ್ಲಿ ಈ ಒಂದು ವಿಚಾರಗಳಲ್ಲಿ ತಾವು ಅಲ್ಲಿ ಮಾಡಿರುವಂತಹ ಒಂದು ವಿಚಾರ ತಪ್ಪು ಅಂತ ಹೇಳಿದ್ರೆ ತಪ್ಪು ಅನ್ನುವಂಥದ್ದಲ್ಲ, ಅವರ ಪ್ರಕಾರ ತಪ್ಪದು. ಒಂದು ಲಿಂಕ್ ಬಂದಾಗ ತಾವು ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡಿಲ್ಲ ಅನ್ನೋಂಥ ವಿಚಾರ ಅಲ್ವಾ? ಜೊತೆಗೆ ತಾವೊಂದು ತಂಬನ್ನ ಕೊಡ್ತೀರಾ ಅನ್ನುವಂಥದ್ದು, ಕೈ ಬೆರಳಚ್ಚನ್ನ ತಾವುಗಳು ಸಿಮ್ ಖರೀದಿಗೋಸ್ಕರ ಕೊಡ್ತೀರಾ ಅನ್ನುವಂಥದ್ದು, ಹೌದು? ಅದ್ರ ಮುಂಚೆನೆ ಅಕೌಂಟ್ ಓಪನ್ ಆಗಿರ್ತದೆ ಸರ್. ನಾನು ಒಂದ್ಸರಿ ಊರಿಗೆ ಬಂದಿರ್ತೀನಿ ಸರ್, ಮೇ ಬಿ ಫೆಬ್ರವರಿ ಮಾರ್ಚ್ ಅಲ್ಲಿ ಊರಿಗೆ ಬಂದಿರ್ತೀನಿ ಸರ್. ಊರಿಗೆ ಬಂದು ನಾನು ರಿಟರ್ನ್ ಆಗ್ತೀನಿ ಸರ್. ಓಕೆ, ಆ ಅಕೌಂಟ್ ಎಲ್ಲ ಓಪನ್ ಆಗಿರ್ತದೆ. ಅಷ್ಟೊತ್ತಿಗೆ ಅವರ ಅದೆಲ್ಲ ಮೆಸೇಜ್ ಎಲ್ಲ ಬಂದಿತ್ತಲ್ಲ, ಲಿಂಕ್ ಬಂದಿತ್ತಲ್ಲ ಸರ್, ಅದೆಲ್ಲ ಆದ್ಮೇಲೆ ನಾನು ಊರಿಗೆ ಬಂದಿರ್ತೀನಿ ಸರ್. 1 ತಿಂಗಳಿದ್ದು ರಿಟರ್ನ್ ಆಗ್ತೀನಿ. ಓಕೆ ಓಕೆ, ಅವಾಗ ಯಾವುದೇ ಪ್ರಾಬ್ಲಮ್ ಇಲ್ಲ ಅಲ್ವಾ? ಅವಾಗ ನನ್ನ ಸಿಮ್ ಒಂದು ಬ್ಲಾಕ್ ಆಗಿರ್ತದೆ. ಓಕೆ, ಮತ್ತೆ ಅದನ್ನ ಆಕ್ಟಿವ್ ಮಾಡೋದಕ್ಕೆ ನಾನು ಫಿಂಗರ್ ಕೊಟ್ಟಿರ್ತೇನೆ. ಆ ಫಿಂಗರ್ ಕೊಟ್ಟಾದ್ಮೇಲೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್. ಅದರಲ್ಲಿ ಪ್ರಾಬ್ಲಮ್ ಆಗಿರೋದು ಅಂದ್ರೆ ಆ ಫಿಂಗರ್ ಅಲ್ಲಿ ಅವರು ಯಾರು ನನಗೆ ಸಿಮ್ ಮತ್ತೆ ಆಕ್ಟಿವ್ ಮಾಡಿಕೊಟ್ರು, ಅವ್ರು ಮತ್ತೆ ನನ್ನ ಅಕೌಂಟ್ ನಂಬರ್ ಅಲ್ಲಿ ನಾನು ಸ್ಟೇಷನ್ ಹೋದ ಚೆಕ್ ಮಾಡಿದಾಗ 10 ಸಿಮ್ ಇತ್ತು ಸರ್ ನನ್ನ ಹೆಸರಲ್ಲಿ. ತಮ್ಮ ಹೆಸರಲ್ಲಿ 10 ಸಿಮ್ಗಳ? 10 ಸಿಮ್ ಇತ್ತು. ಕೇವಲ ಒಂದು ಒಂದೇ ಸಿಮ್ ತಮ್ಮ ಫಿಂಗರ್ ಪ್ರಿಂಟ್ ಇಂದ? ನನ್ನ ಫಿಂಗರ್ ಇಂದ. ಅಲ್ಲಿರೋ ರೂಲ್ಸ್ ಪ್ರಕಾರ ಒಬ್ಬನ ಫಿಂಗರ್ ಅಲ್ಲಿ 2 ಸಿಮ್ ಕೊಡಕ. ಹೌದಪ್ಪ, ಅಲ್ಲಿರೋ ರೂಲ್ಸ್ ಪ್ರಕಾರ. ಆದ್ರೆ ನಾನು ಸ್ಟೇಷನ್ ಹೋದಾಗ ನಾನು ಅಫ್ಸರಲ್ಲಿ ಚೆಕ್ ಮಾಡಿದ್ರು, ಅವಾಗ ಗೊತ್ತಾಯ್ತು ನನ್ನ ಹೆಸರಲ್ಲಿ 10 ಸಿಮ್ ಇದೆ. ಅವರುಗಳು ಬಹಳಷ್ಟು ಅದನ್ನ ಸೂಕ್ಷ್ಮವಾಗಿ ನೋಡ್ಕೊಳ್ತಾರೆ. ಆಗಿದ್ದಾಗ 10 ಸಿಮ್ಗಳಿಂದ ಬಂದಾಗ ಅಲ್ವಾ? ಹೌದೌದು. ಎಸ್ ಅಪ್ಪ, ಎಸ್ ಸರ್, ಬರ್ತೇನೆ. ಅಲ್ಲಿವರೆಗೂ ನಂಗೆ 10 ಸಿಮ್ ಇದೆ ಅಂತ ನನ್ಗೆ ಗೊತ್ತಿಲ್ಲ, ನನ್ನ ಹತ್ರ ಇರೋದು ಒಂದೇ ಸಿಮ್. ಕರೆಕ್ಟ್ 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 ಕರೆಕ್ಟ್. ಈ ರೀತಿ ಕೇಸ್ ಆದ್ಮೇಲೆ ನಾನು ಅಫ್ಸರಲ್ಲಿ ಚೆಕ್ ಮಾಡೋದು. ಓಕೆ, ನನ್ನ ಫ್ರೆಂಡ್ಸ್ ಚೆಕ್ ಮಾಡ್ತಾರೆ ಅಫ್ಸರಲ್ಲಿ, ಅವಾಗ ಗೊತ್ತಾಗ್ತದೆ 10 ಸಿಮ್ ಇದೆ. ಓಕೆ, ಇನ್ವೆಸ್ಟಿಗೇಷನ್ ನಡೆದಾಗ ಗೊತ್ತಾಗಿರುವಂತದ್ದು 10 ಸಿಮ್ಗಳಿವೆ ಅನ್ನೋದಲ್ವಾ ಸರ್? ಎಸ್, ಬರ್ತೀನಿ ಸರ್, ಬರ್ತೀನಿ. ಮತ್ತೊಂದು ಕರೆ ಇದೆ. ಅಲ್ಲ ಸರ್, ಸಿಮ್ ನನ್ನ ಹೆಸರಲ್ಲಿ ಇಲ್ಲ ಸರ್. ತಮ್ಮ ಹೆಸರಲ್ಲಿ ಇರ್ಲಿಲ್ಲ ಆ ಸಿಮ್ಗಳು? ಇಲ್ಲ 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 ಸರ್. ಹೌದು ಹೌದು, ಬರ್ತೇನೆ ಸರ್. ಕರೆಗಳಿವೆ. ಹಲೋ ಸರ್, ನಮಸ್ತೆ.
ನಮಸ್ತೆ ನಮಸ್ತೆ, ಮುಸ್ತಫಾ ಅಂತ ಹೇಳಿ. ಮುಸ್ತಫಾ ಅವ್ರು ಎಲ್ಲಿಂದ ಸರ್? ನಾನು ಮುಸ್ತಫಾ ಜೋಕಟ್ಟೆ. ನಮಸ್ತೆ, ಮಾತಾಡಿ ಮುಸ್ತಫಾ ಅವರೇ. ನಮಸ್ಕಾರ ಅವರಿಗೂ ಆಗ್ಲಿ, ದೇವರ ಮಾಡಿದ ಒಳ್ಳೆ ಕೆಲಸಕ್ಕೆ ನಿಮ್ಗೆ ಮುಕ್ತಿ ಸಿಕ್ಕಿದೆ. ಆದ್ರೆ ನನ್ನ ಫ್ಯಾಮಿಲಿಗೆ ಅನುಭವ ಇದೆ. ನನ್ನ ಫ್ಯಾಮಿಲಿಗೆ ಅನುಭವ ಆದಂತ ವಿಷಯ ಹೇಳಲಿಕ್ಕೆ ಅಂದ್ರೆ, ನಿರಪರಾಧಿಗಳು ಎಷ್ಟೋ ಜನ, ಲಕ್ಷಾಂತರ ಜನ ಎಲ್ಲಾ ಕಡೆನೂ ಇದ್ದಾರೆ. ಇಂಡಿಯಾದಲ್ಲಿ ಅನುಭವಿಸಿದೆ. ನನಗೆ ಈ ದಿವಸ ಪಕ್ಕಕ್ಕೆ ಹೋಗ್ಲಿ, ನನಗೆ ಪಾಸ್ಪೋರ್ಟ್ ಈಗ ಆಗ್ತದೆ ಅಂದ್ರೆ ಊರು ಬಿಟ್ಟು ಬಂದಿದ್ದೇನೆ, ಅದರಿಂದ ಆಗ್ಬೋದು. ಆದ್ರೆ ನಾನು ನಿಜವಾಗ್ಲೂ ನಾವು ಮಾಡ್ಲಿಲ್ಲ. ನನಗೆ ಸಾಕ್ಷಿ ಬಂದ, ಆದ್ರೆ ನನ್ನ ಒಂದು ಈ ಮಧು ಅಂತ ಹೇಳ್ತಾರಲ್ಲ ಅಂತ ಒಂದು ಪ್ಯಾಕೆಟ್ ತಂದು ನನ್ನ ಅಣ್ಣನ ಇದಕ್ಕೆ ರೂಮಿಗೆ ಬಂದು ಅಲ್ಲಿಗೆ ರೈಡ್ ಆಗಿ ಅವನು ಸುಮ್ನೆ 9 ತಿಂಗಳು ಅನುಭವಿಸಿದ್ದಾನೆ. ಒಂದು ಹೈದರಾಬಾದ್ ಹುಡುಗಿ ದುಬೈಯಲ್ಲಿ ನನ್ನ ಭಾವನ ಮಗನಿಗೆ ಒಂದು ದೋಖ ಮಾಡಿ ಅವಳು ಕೇಸ್ ಮಾಡಿದ. ಆದ್ರೆ ಇವನು ಎಂತ ಮಾಡಿದ, ಅವಳು ಆಫೀಸಲ್ಲಿ ಚಕ್ ತಗೊಂಡಿದ್ದ 2 ವರ್ಷ ಚಿಲ್ಲರೆ ಅವನು ಅನುಭವಿಸಿದ. ದುಬೈಲಿ ಮಾತ್ರ, ಅವನ ಮಾತ್ರ ಜೈಲಿಗೆ ಹೋಗ್ಲಿಲ್ಲ, ಕೋರ್ಟಿಗೆ ಹೋಗ್ತಾ ಇದ್ದ. ಇಂತ ಹಲವಾರು ಜನಗಳು ಇದ್ದಾರೆ ಪಾಪ. ಅದಕ್ಕೆ ಏನ್ ಮಾಡೋದಿಲ್ಲ. ಆಗ್ಲಿ ಅಂದ್ರೆ ಅದು ಅಲ್ಲಿಯ ನಿಯಮ, ಆದ್ರೆ ಅದು ಇಲ್ಲಿಯೂ ಸಹ ಆಗ್ತದೆ. ನಿಮ್ಗೆಲ್ಲ ಗೊತ್ತಿದೆ, ನಾನು ಹೇಳ್ಬೇಕಂತಿಲ್ಲ. ಇದು ಅಂದ್ರೆ ನಾನು ದುಃಖದಿಂದ ಬೇಜಾರಿಂದ ಹೇಳುದು, ಮಾಡದ ತಪ್ಪಿಗೆ ಅನುಭವಿಸಿದ ನಾನು ಅನುಭವಿಸಿದ್ದೇನೆ, ನನ್ನ ಫ್ಯಾಮಿಲಿ ಸಹ ಅನುಭವಿಸಿದೆ. ಇನ್ನು ಹಲವಾರು ನಮ್ಮ ದಿವಸ ಕೇರಳದ ಈಯಷ್ಟು ಜನಗಳಿದ್ದಾರೆ. ಅವರು ಸ್ವಲ್ಪ ದುಡುಕು ಸ್ವಭಾವ ಜಾಸ್ತಿ, ತಪ್ಪಾಗಿ ಹೇಳುದಲ್ಲ ನಾನು ಅದು. ಆದ್ರೆ ಅದರಿಂದ ಆದಂತ ನನ್ನ ಪರಿಚಯದಲ್ಲಿ, ನನ್ನ ಫ್ರೆಂಡ್ಶಿಪ್ ಅಲ್ಲಿ ಎಷ್ಟೋ ಗೊತ್ತಿರೋದಿದೆ. ಆಗ್ಲಿ, ದೇವರದಿಂದ ಬಂದಿದ್ದಾರೆ. ಆದ್ರೆ ಯಾರೇ ಆಗ್ಲಿ ಈ ಮಾತು ಕೇಳುವವರು ವಿದೇಶಕ್ಕೆ ಹೋಗುವಾಗ ಸಹ, ಒಂದು ಪಾರ್ಸಲ್ ತೆಗೆಯುವಾಗ ಸಹ ಜಾಗ್ರತೆ ಮಾಡ್ಕೊಳ್ಳಿ. ಅದರಿಂದ ಸಹ ಉಪದ್ರ ಆದಂತ ಅನುಭವ ನನ್ನ ಫ್ಯಾಮಿಲಿಗೆ, ನನ್ನ ಫ್ರೆಂಡ್ಸ್ಗೆ. ಖಾಲಿ ನಮ್ಮ ಇಲ್ಲಿ ಕೊಟ್ಟಂತ ಪಾರ್ಸಲ್ ಅಂದ್ರೆ ಈಂದು ಪೊಡಿ ಅಂತ ಹೇಳ್ತಾರೆ, ಅದರಿಂದ ತೊಂದರೆ ಆಗಿದೆ. ದಯವಿಟ್ಟು ಈ ಮಾತನ್ನು ಕೆಲವು ಈಂದು ಪೊಡಿ ಅದು ನನಗೆ ಕನ್ನಡದಲ್ಲಿ ಹೇಳಲಿಕ್ಕೆ ಬರುದಿಲ್ಲ. ಈಂದು ಪೊಡಿ ಅದನ್ನು ದಯವಿಟ್ಟು ಯಾರು ಪಾರ್ಸಲ್ ಕೊಟ್ರು ಯಾರು ಕೊಡಬೇಡಿ. ನಿಮ್ಮ ಮನೆಯವರು ನಿಮಗೆ ಕೊಟ್ಟರು ಸಹ ಅದನ್ನು ತಗೊಂಡು ಹೋಗ್ಬೇಡಿ. ಇದರಿಂದ ಅನುಭವಿಸಿದಂತ ಪ್ರಕರಣ ನನಗೆ ಬೆಳಕಲ್ಲಿ, ಅಂದ್ರೆ ನಾನೇ ತಂದು ಕೊಡ್ತಾ ಇದ್ದೆ ಇಲ್ಲಿ ಬಂಟ್ವಾಳದಲ್ಲಿ, ನನ್ಗೆ ಒರಿಜಿನಲ್ ಸಿಗ್ತದೆ. ಅದರಿಂದ ಎಲ್ಲರಿಗೂ ಇದು ಟಿವಿ ನೋಡ್ತಾ ಇದ್ದವರು ಜಾಗ್ರತೆ ಮಾಡಿ. ದೇಶಕ್ಕೆ ಹೋಗುವ ಯಾವ ಕಂಟ್ರಿಗಾಗ್ಲಿ ಹೋಗುವವರು ಜಾಗ್ರತೆ ಮಾಡಿ. ನಮ್ಮ ದೇಶದಲ್ಲಿ ನಮ್ಗೆ ಏನು ಮಾಡಬಹುದು, ಅವರ ಕಾನೂನು ಬೇರೆ, ಅವರ ಇದು ಬೇರೆ. ಅದರಿಂದ ಧನ್ಯವಾದ ಸರ್. ಥ್ಯಾಂಕ್ ಯು ಧನ್ಯವಾದ ಸರ್ ಮುಸ್ತಫಾ ಅವರು. ಯಾಕಂದ್ರೆ ತಾವು ಕೂಡ ಸ್ವತಃ ಅನುಭವಿಸಿದಂತ ಈ ಒಂದು ಸಮಸ್ಯೆನೇ ಹೇಳಿದಿರಿ. ನಮ್ಮ ಉದ್ದೇಶ ಕೂಡ ಅಷ್ಟೇ. ಯಾಕಂದ್ರೆ ವೆರಿ ಅವೇರ್ನೆಸ್ ಇರಬೇಕಪ್ಪ. ಯಾಕಂದ್ರೆ ಹೇಳಿದ್ರು, 10 ಸಿಮ್ ಕಾರ್ಡ್ಗಳಲ್ಲಿ ಬರುತ್ತೆ ಅಂತ ಬಂದಾಗ, ಒಂದು ಲಿಂಕ್ ಓಪನ್ ಮಾಡ್ತಾರೆ, ಪಾಪ ಜೈಲು ಶಿಕ್ಷೆ ಅನುಭವಿಸ್ತಾರೆ ಅಂತ ಬಂದಾಗ ಎಷ್ಟು ಸ್ಟ್ರಿಕ್ಟ್ ಇದೆ ಅನ್ನುವಂಥದ್ದು ಹೊರದೇಶದ ಕಾನೂನು. ಹಾಗಿದ್ದಾಗ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಯೋಚನೆ ಮಾಡಲೇಬೇಕಾಗುತ್ತೆ, ಅಲ್ಲಗಳೆಯುವಂತಿಲ್ಲ. ಜೊತೆಗೆ ಕೆಲವು ಪೋಸ್ಟ್ಗಳನ್ನು ಹಾಕಿದಾಗಲೂ ಕೂಡ ನಮ್ಮವರು ಒಳಗಡೆ ಕುಳಿತುಕೊಂಡದನ್ನು ನಾವು ನೋಡಿದ್ದೇವೆ. ಹಾಗಿದ್ದಾಗ ಬಹಳಷ್ಟು ಭೀಕರವಾಗಿರುವಂತಹ, ಪರಿಣಾಮಕಾರಿಯಾಗಿರುವಂತಹ ಈ ಒಂದು ವಿಚಾರ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ ಇದರಲ್ಲಿ ಯಾವುದೇ ರೀತಿಯ ಅಸಡ್ ಅನ್ನುವಂಥದ್ದು ಯಾವತ್ತೂ ಮಾಡಬಾರ್ದು. ಹಾಗಿದ್ದಾಗ ಸರ್, ಈಗಾಗಲೇ ಹೇಳಿದ್ರಿ, ಅಂದ್ರೆ ಬಹಳಷ್ಟು ಜನರು ಆ ರೀತಿ ಇದ್ದಾರಾ ಸರ್ ಅಲ್ಲಿ ಜೈಲ್ಗಳಲ್ಲಿ? ಖಂಡಿತ ಇದ್ದಾರೆ ಸರ್. ಏನೋ ತಪ್ಪು ಮಾಡಿದ್ರೆ ತುಂಬಾ ಮಂದಿ ಜೈಲಲ್ಲಿ ಇದ್ದಾರೆ ಸರ್. ಕೆಲವರಿಗೆಲ್ಲ 2 ಮಂತ್ 3 ಮಂತ್ ಶಿಕ್ಷೆ ಆಗಿರುತ್ತೆ ಸರ್. ಅವ್ರು ಹೊರಗಡೆ ಬರ್ಬೇಕಾದ್ರೆ 1 ವರ್ಷ 2 ವರ್ಷ ಆಗ್ತದೆ. ಎಲ್ಲ ಪೇಪರ್ ಕ್ಲಿಯರ್ ಆಗ್ಬೇಕಾದ್ರೆ 1 ವರ್ಷ 2 ವರ್ಷ ಆಗ್ತದೆ. ಅಂದ್ರೆ ಬಾಂಬೆ ಇದ್ದ ಸರ್, ಅವನಿಗೆ 3 ತಿಂಗಳು ಶಿಕ್ಷೆ ಆಗಿತ್ತು. ಅವನು ಹೊರಗಡೆ ಬರ್ಬೇಕಾದ್ರೆ 1 ವರ್ಷ ಆಯ್ತು ಅವನು ಊರಿಗೆ ಬರ್ಬೇಕಾದ್ರೆ. ಹೌದಾ? ಏನ್ ಸಮಸ್ಯೆ ಆಗಿತ್ತು? ಏನ್ ತಪ್ಪು ಮಾಡಿದಂತ ಆತ ಅವ್ನ ಯಾರು ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆ ಜಗಳ ಮಾಡಿದ್ದ ಅಂತ ಅವನು ಕೇಸ್ ಕೊಟ್ಟಿರ್ತಾರೆ ಅವನ. ಆಯ್ತು, ಅಲ್ಲಿಗೆ ಆತ ಜೈಲಿಗೆ. ಹೌದು. ಓಕೆ, ಅಂದ್ರೆ ಆತ ಮತ್ತೆ ತಾಯಿನಾಡಿಗೆ ಬರ್ಬೇಕು ಅಂತ ಬಂದಾಗ ಆ ಪೇಪರ್ ಪ್ರೊಸೀಜರ್ ಎಲ್ಲ ಆಗ್ಬೇಕು ಒನ್ಸ್ ಅಗೇನ್, ಶಿಕ್ಷೆ ಎಲ್ಲ ಕ್ಲಿಯರ್ ಇರ್ಬೇಕು ಸರ್. ಓಕೆ ಆವಾಗ ತುಂಬಾ ಡಿಲೇ ಆಗುತ್ತೆ. ಅಂತಹ ಪ್ರಕರಣಗಳು ಅದೆಷ್ಟು ಹಾಗಾದ್ರೆ ನಮ್ ಜೊತೆ ಯಾರಾದ್ರೂ ಸಪೋರ್ಟ್ ಮಾಡೋರು ಇದ್ರೆ ಸ್ವಲ್ಪ ಸ್ಪೀಡ್ ಆಗುತ್ತೆ ಸರ್. ಇಲ್ಲಾಂದ್ರೆ ಅದೇ ರೀತಿ ಮೂವ್ ಆಗೋದಾದ್ರೆ ಖಂಡಿತ ಡಿಲೇ ಆಗ್ತದೆ ಸರ್. ನಿಜ. ಹಾಗಿದ್ರೆ ಬಹಳಷ್ಟು ಅಲ್ಲಿ ಕಷ್ಟಪಟ್ಟಿದ್ದಾರೆ ಹಾಗಾದ್ರೆ, ಅಲ್ವಾ ಸರ್? ಪಟ್ಟಿದ್ದಾರೆ. ನನ್ನ ಪೇಪರ್ ಇಷ್ಟು ಬೇಗ ಆಗೋದಕ್ಕೆ ಅಲ್ಲಿ ತುಂಬಾ ಜನ ಸೋಷಿಯಲ್ ವರ್ಕರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಇಲ್ಲಿರೋರೆ ಅಲ್ಲಿ ಸೋಷಿಯಲ್ ವರ್ಕ್ ಮಾಡ್ತಾ ಇದಾರೆ, ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಲ್ವಾ? ಅವರಿಂದಾಗಿ ನಾನು ಇಷ್ಟು ಬೇಗ ಬರೋದಕ್ಕೆ. ನಿಜ. ಜೊತೆಗೆ ಸರ್, ಈಗ ನಾನು ಕೇಳಬೇಕಿದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ, ಜೊತೆಗೆ ಸಮಯದ ಅಭಾವ ತುಂಬಾನೇ ಇದೆ. ಜೊತೆಗೆ ತಮಗೂ ಕೂಡ ಬಹಳಷ್ಟು ಟಯರ್ಡ್ ಇದ್ದೀರಾ ತಾವು. ಆ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಬಹಳಷ್ಟು ಕರೆಗಳ ನಡುವೆ ಬಹಳಷ್ಟು ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಾರ್ಯಕ್ರಮ ಹೋಗ್ತಾ ಇದೆ, ಫೇಸ್ಬುಕ್, ಯೂಟ್ಯೂಬ್ ಗಳಲ್ಲಿ ಬಹಳಷ್ಟು ಜನರು ಕಮೆಂಟ್ ಒಂದನ್ನೇ ಹಾಕ್ತಾ ಇದ್ದಾರೆ.
ರಹೀಂ ಅವರು, ಜೊತೆಗೆ ಯಶುಗೌಡ್ ಅವರು, ಜೊತೆಗೆ ಗಿರಿಜಾ ಅವರು ಪ್ರಯತ್ನ ಮಾಡಿದವರ ಹೆಸರು ಹೇಳಿ ಸರ್ ಅಂತ ಹೇಳ್ತಾ ಇದ್ದಾರೆ. ತನ್ನದಲ್ಲದ ತಪ್ಪಿಗೆ ಜೈಲುವಾಸ ಅನುಭವಿಸಿದವರು ಮರಳಿ ಭಾರತಕ್ಕೆ ಬರಲು ಕಾರಣೀಭೂತರು ಯಾರು ದಯವಿಟ್ಟು ತಿಳಿಸಿ ಸರ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಬ್ರು ಹೇಳ್ತಾ ಇದ್ದಾರೆ, ನಿಮ್ಮ ಬಿಡುಗಡೆಗೆ ಹೆಲ್ಪ್ ಮಾಡಿದವರಿಗೂ ಕೂಡ ಧನ್ಯವಾದಗಳು, ಯಾರು ಅಂತ ಕೇಳ್ಬೋದು ಅಂತ ಹೇಳ್ತಾ ಇದ್ದಾರೆ ಗಿರೀಜ್ ಅವರು. ಸೊ ಹೀಗೆ ಬಹಳಷ್ಟು ಜನರು ಕಮೆಂಟ್ಸ್ಗಳೆಲ್ಲ ಅದನ್ನೇ ಕೇಳ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಸಂದರ್ಭಗಳಲ್ಲಿ ಬಹಳಷ್ಟು ಕಷ್ಟ ಅಂತ ಬಂದಾಗ, ಯಾರೂ ಇಲ್ಲ ಅಂತ ಬಂದಾಗ ಸಹಾಯವನ್ನ ಮಾಡಿದ್ದಾರೆ ಅಂತ ಬಂದಾಗ ಅಂತಹ ವ್ಯಕ್ತಿಗಳು ಯಾರಾದ್ರೂ ಇದರ ಸರ್ ಹೇಳ್ಬೋದಾ ಹೇಗೆ ಅಂತೇಳಿ? ಖಂಡಿತ ಅವರ ಹೆಸರು ನಾನು ಯೂಸ್ ಮಾಡಲ್ಲ ಸರ್, ಯಾಕಂದ್ರೆ ಅವ್ರು ಅಲ್ಲಿದ್ದಾರೆ ಸರ್, ಆ ದೇಶದಲ್ಲಿದ್ದಾರೆ, ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಆಗ್ಬಾರ್ದು ಸರ್ ಅಲ್ಲಿ. ಓಕೆ, ಅದರಿಂದ ಅವರ ಹೆಸರು, ಯಾಕಂದ್ರೆ ಎಲ್ಲ ಈ ರೀತಿ ಕೆಲವೊಂದು ನನ್ನ ಜಜ್ಮೆಂಟ್ ಕಾಪಿ ಎಲ್ಲ ಟಿವಿಯಲ್ಲಿ ಬಂದಿತ್ತು ಸರ್, ಮೀಡಿಯಾದಲ್ಲಿ ಬಂದಿತ್ತು, ನನ್ಗೆ ಇನ್ಫಾರ್ಮೇಶನ್ ಬಂತ ಜಜ್ಮೆಂಟ್ ಕಾಪಿ ಎಲ್ಲ ಆ ರೀತಿ ಎಲ್ಲ ಟಿವಿಯಲ್ಲಿ ಹಾಕುವಾಗಿಲ್ಲ ಸರ್. ಅಲ್ಲಿರೋ ರೂಲ್ಸ್ ಪ್ರಕಾರ ಅದು ಯಾವ ರೀತಿ ಲೀಕ್ ಆಯ್ತು ಮತ್ತೆಲ್ಲ ಇದಾದ್ರೆ ತುಂಬಾ ಇಶ್ಯೂ ಆಗುತ್ತೆ ಸರ್. ಅದಕ್ಕೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದಾರೆ ಅವ್ರ ಹೆಸರನ್ನ ಯೂಸ್ ಮಾಡಲ್ಲ ಸರ್. ಓಕೆ ಓಕೆ. ಈಗ ಇಲ್ಲಿ ಊರಿನವರು ಕೂಡ ಅವ್ರ ಪರ್ಮಿಷನ್ ಕೊಟ್ರೆ ಮಾತ್ರ ನಾನು ಯೂಸ್ ಮಾಡ್ತೀನಿ ಸರ್. ಅವ್ರ ಪರ್ಮಿಷನ್ ಕೊಟ್ರೆ ನಾನು ಅವ್ರು ಯಾರು ಅಂತ ಹೇಳ್ತೀನಿ ಸರ್. ಅವ್ರ ಪರ್ಮಿಷನ್ ಇಲ್ಲದವ್ರು ನಾನು ಕೇಳಿಲ್ಲ, ಅದರಿಂದ ನನ್ನ ಹೆಸರು ಯೂಸ್ ಮಾಡಲ್ಲ. ಅವ್ರು ಸೋಷಿಯಲ್ ವರ್ಕರ್ ಅಂತ ನಾನು ಅಷ್ಟೇ ಹೇಳ್ತೀನಿ ಸರ್. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್, ಅವರಿಂದ ನಾನು ಇಲ್ಲಿ ಬರೋದಕ್ಕೆ ಆಯ್ತು, ಇಷ್ಟು ಬೇಗ ಬರೋದಕ್ಕೆ ಆಯ್ತು. ಇಲ್ಲ ಅಂದ್ರೆ ಇನ್ನೂ 1 ವರ್ಷ ಡಿಲೇ ಆಗ್ತಿತ್ತು. ಓಕೆ ಓಕೆ. ಹೇಗೆ ನಮ್ಮ ಊರಿನವರು ಯಾರಾದ್ರೂ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಅಲ್ಲಿಯ ವ್ಯಾಪ್ತಿಗೆ ಅಲ್ಲಿಯ ಕಾನೂನಿಗೆ ಒಳಪಡದವರು ನಮ್ಮ ಊರಿನಲ್ಲಿದ್ದವರು ಯಾರಾದ್ರೂ ಬೇರೆ ಅವರ ಹೆಸರು ಹೇಳ್ಬೋದು, ಅವ್ರನ್ನ ಸಪೋರ್ಟ್ ಮಾಡಿದ್ದಾರೆ ಹೇಗೆ ಸರ್? ಇಲ್ಲಿರೋರೆ, ಇಲ್ಲಿ ನಮ್ಮ ಊರಿನವರೇ ತುಳು ಮಾತಾಡೋರೆ ನನಗೆ ಸಪೋರ್ಟ್ ಮಾಡಿದ್ರು. ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಅವರು ಮೀಡಿಯಾದಲ್ಲಿ ಬಂದ್ಮೇಲೆ ಅವ್ರು ಕಾಂಟ್ಯಾಕ್ಟ್ ಆಗ್ತಾರೆ, ಅಲ್ಲಿವರೆಗೂ ಅವ್ರು ಗೊತ್ತಿರಲ್ಲ. ಅಂದ್ರೆ ಅವರು ಮೀಡಿಯಾದಲ್ಲಿ ಬಂದಿರುತ್ತೆ, ಮೀಡಿಯಾದಲ್ಲಿ ಬಂದಿರ್ತದೆ ಅಷ್ಟೊತ್ತಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ. ಓಕೆ ಓಕೆ. 2-3 ಮಂತ್ ಬ್ಯಾಕ್ ಇರ್ಬೇಕು ಸರ್, ಅದು 2-3 ಮಂತ್ ಬ್ಯಾಕ್ ಇರ್ಬೇಕು. ಓಕೆ. ಇವರು ಜಯಪ್ರಕಾಶ್, ಬಹುಶಃ ಜಯಪ್ರಕಾಶ್ ಶೆಟ್ರು. ಹೌದಾ? ಜಯಪ್ರಕಾಶ್ ಶೆಟ್ಟಿ ಮೀಡಿಯಾದವರು ಸರ್? ಹೌದು, ಮೀಡಿಯಾದವರು ಜಯಪ್ರಕಾಶ್ ಶೆಟ್ರು. ಅವರು ಇಲ್ಲಿಯವರು ಸರ್, ಈಗ ಇಲ್ಲಿರೋದು. ನಾನು ಹೇಳ್ತಿರೋದು ಸೌದಿಯಲ್ಲಿರೋರು. ಓಕೆ, ಅಲ್ಲಿಯವರು. ಓಕೆ, ಅವರ ಹೆಸರಲ್ಲ. ಇಲ್ಲಿ ಅವರು ಯಾರೆಲ್ಲ ಸಹಾಯ ಮಾಡಿದ್ರು ಸರ್ ತಮ್ಗೆ? ಯಾಕಂದ್ರೆ ಅವರ ಕಾನೂನು ವ್ಯಾಪ್ತಿಗೆ ಹೌದು, ತಾವು ಹೇಳಿದ ಸತ್ಯ, ಯಾಕಂದ್ರೆ ಹೇಳಬಾರ್ದು ಅನ್ನುವಂಥದ್ದು. ಇಲ್ಲಿ ಅವರು ಯಾರಾದ್ರೂ ಸಹಾಯ ಮಾಡಿದ್ದಾರಾ ಅನ್ನುವಂಥದ್ದು ಪ್ರಶ್ನೆಗಳು ಸರ್. ಹಾಗೆ ಇಲ್ಲಿ ಶ್ರೀಧರ್ ಗೌಡ ಸರ್, ಅವ್ರ ಮುಖಾಂತರ ಮೀಡಿಯಾದವರು ಇದಾದ್ರು, ಮೀಡಿಯಾದಲ್ಲಿ ಜಯಪ್ರಕಾಶ್ ಶೆಟ್ಟಿ ಅವರು ಅವರೆಲ್ಲ ಇದಾದ್ರು. ಶ್ರೀಧರ್ ಗೌಡ ಮೈನ್ ಸರ್. ಓಕೆ, ಶ್ರೀಧರ್ ಗೌಡ ಅವರು. ಹೌದು, ತಮ್ಮ ಭಾಗದ ಸಾಮಾಜಿಕ ಕಾರ್ಯಕರ್ತರು ಅವರು. ಗೊತ್ತಾಯ್ತು ಗೊತ್ತಾಯ್ತು. ಓಕೆ, ಅವರಿಂದ ತದನಂತರ ಅವರು ಮಾಧ್ಯಮಕ್ಕೆ ಒಂದು ವಿಚಾರವನ್ನ ಮುಟ್ಟಿಸ್ತಾರೆ. ತದನಂತರ ಜಯಪ್ರಕಾಶ್ ಶೆಟ್ಟರು ಕೂಡ ಮುಂದೆ ಬರ್ತಾರೆ. ಅವರ ಫೇಸ್ಬುಕ್ ಅಲ್ಲಿ ಹಾಕಿದ್ರು, ಒಂದು ಪೋಸ್ಟ್ ಅನ್ನು ಕೂಡ ಅವರು ಹಾಕಿದ್ರು. ತದನಂತರ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ಅವರನ್ನು ಕೂಡ ಅವರು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿಚಾರದಲ್ಲಿ ನೋಡಿ ಅನ್ನುವಂತಹ ವಿಚಾರಗಳಲ್ಲಿ ಹೇಳಿದ್ರು. ಹಾಗಿದ್ದಾಗ ಹೇಗಿತ್ತು ಆ ಒಂದು ಸ್ಪಂದನೆ, ಹೇಗಿತ್ತು? ಹೌದಾ, ಯಾವ ಸರ್? ರಾಜಕೀಯದವರ ಬಗ್ಗೆ ನಾನು ಮಾತಾಡಲ್ಲ. ಅವರಿಗೆ ಸಪೋರ್ಟ್ ಮಾಡಿದಂದ್ರೆ ಅಲ್ಲಿರುವ ಇಲ್ಲಿನ ತುಳುನಾಡಿನವರು ಸಪೋರ್ಟ್ ಮಾಡಿದ್ರು ಸರ್ ಅಲ್ವಾ? ಓಕೆ, ತಮ್ಮ ಬೆನ್ನಿಗೆ ನನ್ನ ಕಂಪ್ನಿಯವರು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ ಅಲ್ವಾ? ಅಲ್ಲಿ ನನ್ನ ಕಂಪ್ನಿಯಲ್ಲಿ ಇಂಡಿಯಾದವರು ವರ್ಕ್ ಮಾಡ್ತಾರೆ, ಪಾಕಿಸ್ತಾನದವರು ವರ್ಕ್ ಮಾಡ್ತಾರೆ, ಬಾಂಗ್ಲಾದೇಶದವರು ವರ್ಕ್ ಮಾಡ್ತಾರೆ, ಸೌದಿಯವರು ವರ್ಕ್ ಮಾಡ್ತಾರೆ, ಫಿಲಿಪೀನ್ಸ್ ವರ್ಕ್ ಮಾಡ್ತಾರೆ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ ಅಮೌಂಟ್ಗೆ. ಬೇರೆ ವಿಷಯದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಸರ್ ಅಲ್ವಾ? ಓಕೆ, ಎಷ್ಟು ಅಮೌಂಟ್? ಕಂಪ್ನಿಯವರು ಯಾವ ವಿಚಾರದಲ್ಲಿ ನಾನು ಬಿಟ್ಟು ಹಾಕಿಲ್ಲ ಸರ್. ಓಕೆ, ಅಮೇಜಿಂಗ್ ಅಮೇಜಿಂಗ್. ನಿಜ ಕೇಳ್ಪಟ್ಟೆ. ನನ್ನ ಫ್ರೆಂಡ್ಸ್. ಓಕೆ ಓಕೆ ಓಕೆ, ನಿಜ. ಎಷ್ಟು ಅಮೌಂಟ್ ಕೊಡ್ಲಿಕ್ಕಿತ್ತು ಸರ್ ಅಲ್ಲಿಗೆ? ಇಲ್ಲಿದೆ ಸರ್ 4 lakh ಇರುವ 4 lakh ಮತ್ತೆ 5,500 1 lakh 5,000 5 lakh ಇರ್ಬೋದು ಸರ್. ಮತ್ತೆ ಲಾಯರಿಗೆ ಬೇರೆ ಇತ್ತು ಸರ್. ನನ್ನ ಕಂಪ್ನಿ ಕಡೆಯಿಂದ ಲಾಯರ್ ಇಟ್ಟಿದ್ರಲ್ಲ ಸರ್, ಅವರಿಗೆ ಬೇರೆ ಅಮೌಂಟ್. ಅದು ಎಷ್ಟು ಅಂತ ನನಗೆ ಗೊತ್ತಿಲ್ಲ ಸರ್, ಇನ್ಫಾರ್ಮೇಶನ್ ಇಲ್ಲ. ಓಕೆ 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 ಓಕೆ. ಹಾಗೆ ಒಂದು ನಮ್ಗಳಿಗೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಒಂದು ಏನು 10 ಲಕ್ಷ ರೂಪಾಯಿಗಳು ಏನೋ ಖರ್ಚಾಗಿತ್ತ ಹೇಗೆ ಸರ್? ಅದೇನೋ ಮಾಹಿತಿ ಇಲ್ಲ ಸರ್, ನನಗೆ ಇನ್ಫಾರ್ಮೇಶನ್ ಇಲ್ಲ ಸರ್. ಓಕೆ ಓಕೆ, ಇದೆಲ್ಲವೂ ಕೂಡ ತಮ್ಮ ಒಂದು ಸಪೋರ್ಟ್ ಮಾಡಿದವರಿಗೆ ಇನ್ಫಾರ್ಮೇಶನ್ ಇರ್ಬೋದು ಸರ್. ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಅವರ ಹೆಸರು ಕಂಪ್ನಿಯಲ್ಲಿ ಇರೋರು ಸರ್ ಇದಾರೆ, ತುಂಬಾ ಕ್ಲೋಸ್ ಆಗಿದ್ದವರು ಪ್ರತಿಯೊಂದು ವಿಷಯದಲ್ಲಿ. ಓಕೆ ಓಕೆ, ಬಹಳಷ್ಟು ಖುಷಿ ಆಯ್ತು ಸರ್. ಏನಂತ ಹೇಳಿದ್ರೆ ಒಂದು ಬರ್ಬೇಕಂದ್ರೆ ನಾನು ಹಾಕೊಂಡಿದ್ದ ಬಟ್ಟೆನ ಕೊಟ್ಟಿದ್ದು, ಹೊಸ ಬಟ್ಟೆ ಕೊಟ್ಟಿದ್ದು ಅವರು ಸರ್. ಓಕೆ ಓಕೆ ಓಕೆ. ಒಂದು ಹೇಳ್ತೀನಿ ಸರ್, ಬಹಳಷ್ಟು ಖುಷಿ ಆಯ್ತು. ಯಾಕಂದ್ರೆ ಒಳ್ಳೆಯವರಿಗೆ ಯಾವತ್ತು ಕೂಡ ಒಳ್ಳೇದಾಗುತ್ತೆ ಅನ್ನುವಂತ ಒಂದು ನಂಬಿಕೆ ಜೊತೆಗೆ. ತಪ್ಪು ಮಾಡಿಲ್ಲ. ಹೌದು, ನಿಜ ನಿಜ, ಅದೇ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ತಮ್ಮ ಹಿಂದೆ
ನೀವು ಹಾಕಿದ್ರಿ ಸರ್, ಪ್ರೋಮೋದಲ್ಲಿ ಹಾಕಿದ್ರಿ, ನಾನ್ ನೋಡಿದೆ. ದೇವ್ರ ತರ ಬೇರೆ ರೀತಿಯಲ್ಲಿ ಬಂದ್ರು ಅಂತ, ಆ ಬೇರೆ ಬೇರೆ ವ್ಯಕ್ತಿಗಳ ರೂಪದಲ್ಲಿ ದೇವ್ರ ಬಂದ್ರು ಅಂತ. ಖಂಡಿತ ಅದು ಅಲ್ವಾ? ದೇವ ಬಂದಿದ್ರು, ನಿಜ ಅವ್ರ ರೂಪದಲ್ಲಿ ಬಂದ್ರು. ನಿಜ 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 ಸರ್, ನಿಜ. ಜೊತೆಗೆ ಒಳ್ಳೆಯತನ ಉಳಿದಿದೆ ಅನ್ನೋದಕ್ಕೂ ಕೂಡ ಸಾಕ್ಷಿ ಈ ಒಂದು ಪ್ರಕರಣ. ಮಾನವೀಯತೆ ಇನ್ನೂ ಕೂಡ ಉಳಿದಿದೆ ಅನ್ನೋದಕ್ಕೂ ಕೂಡ ಸಾಕ್ಷಿ ಈ ಒಂದು ಪ್ರಕರಣ. ಜೊತೆಗೆ ತಮ್ಮ ಸ್ನೇಹಿತರು ಕೂಡ ತಮ್ಮನ್ನ ಬಿಟ್ಟು ಹಾಕಿಲ್ಲ ಕಷ್ಟ ಕಾಲದಲ್ಲಿ ಅನ್ನೋದಕ್ಕೂ ಕೂಡ ಈ ಒಂದು ಪ್ರಕರಣ ಸಾಕ್ಷಿ ಅಲ್ವಾ ಸರ್? ನನ್ಗೆ ಸಪೋರ್ಟ್ ಮಾಡಿದವರಿಗೆ ಇಲ್ಲಿಂದ ಒಂದು ಕಾಲ್ ಹೋಗ್ತದೆ ಸರ್. ಓಕೆ ಅವ್ರು ಸ್ವಲ್ಪ ಬ್ಯಾಡ್ ಒಪಿನಿಯನ್ ಮಾತಾಡ್ತಾರೆ ಸರ್ ಓಕೆ 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 ಸ್ಟಾರ್ಟಿಂಗ್ ಅಲ್ಲಿ ಸರ್. ಹಾ 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 ಆ ವ್ಯಕ್ತಿ ಮಾತಾಡ್ತಾರೆ, ನನ್ನ ಅಕೌಂಟ್ ಇದರಲ್ಲಿ ಐಡಿ ನಂಬರ್ ಅಲ್ಲಿ ಏನೇನಿದೆ ತೆಗಿತೀನಿ ನಾನು, ಹಾ 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 ಡೀಟೇಲ್ಸ್ ಕಳ್ತನ ಮಾಡಿ ಜೈಲಿಗೆ ಹೋಗಿದ್ದೇನೆ, ನನಗೆಲ್ಲ ಗೊತ್ತಿದೆ ಅಂತ ಏನೋ ಹೇಳ್ತಾನಂತ ಸರ್. ಓಹೋ ಆತನಿಗೆ ನಾನು ಹೇಳ್ತೀನಿ, ಹಾ ಇವತ್ತಿಗೆ 11 ತಿಂಗಳಾಯ್ತು. 11 ತಿಂಗಳಿಗೆ ಇನ್ನು 1 ವರ್ಷಕ್ಕೆ ಇನ್ನು 11-20 ಡೇಸ್ ಏನೋ ಇರ್ಬೇಕು ಸರ್. ಹಾ 20 ಡೇಸ್ ಅಲ್ಲಿ ನನ್ನ ಅಕೌಂಟ್ ನಂಬರ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ತೆಗೆದಿದ್ದಾನೆ ಅವ್ನು ಪ್ರೂವ್ ಮಾಡಿ ತೋರಿಸ್ಲಿ, ಅವನಿಗೆ ನಾನು ಆಮೇಲೆ ಮಾತಾಡ್ತೀನಿ ಸರ್. Okay. ಪ್ರೂವ್ ಮಾಡಿ ತೋರಿಸ್ಲಿ. ಓಕೆ. ಎಲ್ಲಿ ಅವನು ಸರ್, ಎಲ್ಲಿ ಅವನು? ಏನ್ ಕತೆ ಇದು ಅರ್ಥ ಆಗಿಲ್ಲ. ನಮ್ಮ ಊರವನು ಸರ್. ನಿಮ್ಮೂರವನು? ಇಲ್ಲಿ ನಮ್ಮ ಊರವನು. ನನಗೆ ಯಾರಲ್ಲಿ ಸಪೋರ್ಟ್ ಮಾಡಿರ್ತಾರ ಹಾ ಅವರಿಗೆ ಅವ್ರಿಗೆ ಮಾಹಿತಿ ಕೊಡ್ಬೇಕಾದ್ರೆ ಹ್ಮ್ ಅದು ಫ್ಯಾಮಿಲಿ ವಿಷಯದಲ್ಲಿ ಸರ್, ಅದು ಏನೋ ಫ್ಯಾಮಿಲಿ ವಿಷಯದಲ್ಲಿ ಇರ್ಬೇಕಂತ ಅನ್ಸುತ್ತೆ ಸರ್. ಹಾ ಆತ ಅವರಿಗೆ ಹೇಳ್ತಾನೆ, ನೀನ್ ಯಾರು ಮಾತಾಡಕ್ಕೆ? ಹಾ ನನಗೆ ಟೆಲಿಫೋನ್ ಇಲ್ಲ, ಮಾತಾಡಕ್ಕೆ ಯಾವ್ದು ಇದಿಲ್ಲ. ಹಾ ಅವ್ರ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಹಾ ಮೇ ಬಿ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಇರ್ಬೇಕು ಸರ್. ಆತ ಹೇಳ್ತಾನೆ, ಅವನ್ ಏನೇನು ಮಾಡಿದಾನೆ, ಕಳ್ತನ ಮಾಡಿ ಜೈಲಿಗೆ ಹೋಗಿದ್ದಾನೆ, ಸುಮ್ನೆ ಅವನ್ ಅರೆಸ್ಟ್ ಆಗಿದ್ದಾನೆ, ಏನ್ ಮಾಡಿದಾನೆ ಎಲ್ಲ ನನಗೆ ಗೊತ್ತಿದೆ. ಹಾ 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 ನಾವು ಅಕೌಂಟ್ ನಂಬರ್ ಅಲ್ಲಿ ನಾನು ಎಲ್ಲ ಡೀಟೇಲ್ಸ್ ತೆಗಿತೀನಿ. ಹಾ ಹಾ ಊರಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾನಾ? ಏನ್ ಅನಿಸ್ತಾ ಇದಾರೆ ಅಂತ ಗೊತ್ತಿಲ್ಲ, ಹಾ ಆ ರೀತಿ ಹೇಳಿದ್ದೇನೆ ಅವ್ರ ಹತ್ರ. ಓಕೆ 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 ಇರ್ಲಿ ಸರ್, ಬಿಟ್ಟಾಕಿ. ಇಂತಹ ಬಹುಗಳು ಬಹಳಷ್ಟು ಜನರು ಇರ್ತಾರೆ. ಓಕೆ, ನಾವು ಒಳ್ಳೆದಿದ್ದೀರಾ ಹಾ ಅಂತವ್ರ ಬಗ್ಗೆ ಏನ್ ಕೇರ್ ಮಾಡಲ್ಲ. ಇಲ್ಲ, ಕೇರ್ ಮಾಡಬಾರ್ದು. ನೀವು ಅಂತ ಒಂದು ದೊಡ್ಡ ನೋಡಿ, ಸೌದಿ ಅನ್ನುವಂತಹ ಒಂದು ದೇಶದಲ್ಲಿ ಅಲ್ಲಿ ಒಂದು ಶಿಕ್ಷೆ ಇದೆ ಅಂತ ಬಂದಾಗ 7 ತಿಂಗಳು ತಾವು ಅನುಭವಿಸ್ತೀರಿ ಅಂತ ಬಂದಾಗ, ನಮ್ಮವರುಗಳು ಇಲ್ಲದಂತಹ ಒಂದು ಸ್ಥಳಗಳಲ್ಲಿ ತಾವು ಅಲ್ಲಿ ಇರ್ತೀರಿ ಅಂತ ಬಂದಾಗ ತಮ್ಮ ಗುಂಡಿಗೆ ಗಟ್ಟಿ ಇದೆ ಸರ್. ಓಕೆ, ಆ ರೀತಿಯಾಗಿ ಇಂತಹ ಬಹುಗಳು ಇರ್ತಾರಲ್ವಾ, ಇವ್ರುಗಳು ಇರುವಂತದ್ದು ಇದಕ್ಕೋಸ್ಕರನೇ, ಏನ್ ಮಾಡಕ್ಕಾಗಲ್ಲ. ಸೊ ದೇವರ ಒಂದು ಅನುಗ್ರಹ ಇದೆ. ಬೇಜಾರಾಗಿರುತ್ತೆ ಅಂದ್ರೆ ಅವ್ರು ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ಆ ರೀತಿ ಮಾತಾಡಿದ್ರಲ್ಲ. ಕರೆಕ್ಟ್ ಇಲ್ಲ ಸರ್, ನನಗೆ ಅವ್ರು ಆ ರೀತಿ ಹೇಳಿದ್ರೆ ನನಗೆ ಬೇಜಾರು ಇರ್ತಿರ್ಲಿಲ್ಲ ಸರ್. ಕರೆಕ್ಟ್ ನನಗೆ ಸಪೋರ್ಟ್ ಮಾಡಿದವ್ರ ಹತ್ರ ಆ ರೀತಿ ಮಾತಾಡಿದ್ರೆ ಅದಕ್ಕೆ ನನಗೆ ಬೇಜಾರಿದೆ ಸರ್. ಅವ್ರು ಪ್ರೂವ್ ಮಾಡಿ ತೋರಿಸ್ಲಿ ಸರ್. ಓಕೆ ಇಲ್ಲ ಸರ್, ಎಲ್ಲದೂ ಕೂಡ ಕಾಲವೇ ತೀರ್ಮಾನ ಕೊಡುತ್ತೆ ಅಂತವರಿಗೆ, ನೋ ಡೌಟ್. ಅದಕ್ಕೆ ದೇವರು ಉತ್ತರ ಕೊಡ್ತಾರೆ. ಓಕೆ, ಟೆನ್ಷನ್ ಮಾಡ್ಕೊಳ್ಬೇಡಿ ಆ ಒಂದು ವಿಚಾರಕ್ಕೆ. ಅಮ್ಮ ಏನ್ ಹೇಳ್ತಾರೆ ಸರ್? ಈಗ ನಾನು ಅಮ್ಮ ಏನ್ ಹೇಳ್ತಾರೆ ಅಂತ ಕೇಳಬೇಕು. ಅಮ್ಮನಿಗೆ ಎಷ್ಟು ಖುಷಿ ಇದೆ ಮಗ ಮನೆಗೆ ಬಂದದಕ್ಕೆ, ಏನ್ ಹೇಳ್ತಾರೆ ಹೇಳಿ ಸರ್. ತುಂಬಾನೇ ಖುಷಿ ಇದೆ ಮನೆಗೆ. 2 ವರ್ಷ ಆಯ್ತು ನೋಡಿದಿರಾ, ನಾನು ಮತ್ತೆ ರಿಟರ್ನ್ ಆಗಿ 2 ವರ್ಷ ಆಯ್ತು. ಅಲ್ವಾ, ಊರಿಗೆ ಬಂದ 2 ವರ್ಷ ಆಯ್ತು. ಓಕೆ ತುಂಬಾನೇ ಖುಷಿ. ಓಕೆ ಮತ್ತೆ ಏನ್ ಸರ್ ಈಗ ನೆಕ್ಸ್ಟ್ ಪ್ಲಾನ್ ಏನಿದೆ ಫ್ಯೂಚರ್ ಬಗ್ಗೆ, ಜಾಬ್ ಬಗ್ಗೆ? ಜಾಬ್ ಆಗ್ಬೋದು ಸರ್, ಇದಕ್ಕಿಂತ ಒಳ್ಳೆ ಜಾಬ್ ಆಗ್ಬೋದು. ಓಕೆ ಸಪೋರ್ಟ್ ಮಾಡಕ್ಕೆ ತುಂಬಾ ಮಂದಿ ಇದ್ದಾರೆ ಸರ್. ಎಸ್ ಸರ್, ದೇವ್ರ ತರ ಇದ್ದಾರೆ. ಫ್ಯಾಕ್ಟ್ 100% ನಿಜ. ಹಾಗೆ ಬಹಳಷ್ಟು ಖುಷಿ ಆಯ್ತು. ಅಣ್ಣ ಏನ್ ಹೇಳ್ತಾರೆ ಸರ್? ಅಣ್ಣ ಏನ್ ಹೇಳ್ತಾರೆ? ತುಂಬಾನೇ ಅವ್ರಿಗೂ ತುಂಬಾ ಖುಷಿ ಇದೆ ಸರ್. ಅಲ್ವಾ, ಏನ್ ತೊಂದ್ರೆ ಆಗ್ದಿರ ಬಂದಲ್ಲ ಅಂತ. ಅಲ್ವಾ, ನಿಜ. ಇನ್ನು ಏನಾದ್ರು ಐಡಿಯಾ ಇದೆಯಾ? ಮತ್ತೆ ಹೊರದೇಶಕ್ಕೆ ಹೋಗುವಂತ ಐಡಿಯಾಗಳು ಏನಾದ್ರು ಇದೆಯಾ? ಅದ್ರ ಬಗ್ಗೆ ಇವಾಗ ಮಾತಾಡಲ್ಲ ಸರ್. ಓಕೆ, ಯಾವಾಗ ನಮಗೆ ಸಪೋರ್ಟ್ ಮಾಡಕ್ಕೆ ಅಂತ ತುಂಬಾ ಮಂದಿ ಇದ್ದಾರೆ ಸರ್. ಓಕೆ ನಾ ಹೇಳಿದ್ನಲ್ಲ, ಜಾಬ್ ಬಗ್ಗೆ ಏನು ಟೆನ್ಷನ್ ಇಲ್ಲ ಸರ್. ಇವತ್ತಿನ ನಾಳೆ ಆಗ್ಬೋದು ಸರ್, ಆ ರೀತಿ ಅದರ ಬಗ್ಗೆ ಏನು ಟೆನ್ಷನ್ ಇಲ್ಲ ಸರ್. ಎಸ್ ಸರ್, ಫ್ಯಾಕ್ಟ್ ನೋ ಡೌಟ್. ಸತ್ಯ ಇದ್ದವರಿಗೆ ನಡೆದಿದ್ದ ದಾರಿ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ನೀವು ಹೇಳಿದ್ರಲ್ಲ ಸರ್, ದೇವ್ರ ತರ ಬಂದಿದೆ ಅಂತ, ಅವ್ರು ಸಪೋರ್ಟ್ ಮಾಡ್ತಾರೆ ಸರ್, ಖಂಡಿತ ಜಾಬ್ ಮಾಡ್ಕೊಡ್ತಾರೆ ಸರ್. ನಿಜ ಅಬ್ಸಲ್ಯೂಟ್ಲಿ. ಎಸ್ ಸರ್, ಬಹಳಷ್ಟು ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಅಂಡ್ ಬಹಳಷ್ಟು ಜನರಿಗೆ ತಾವು ಈ ಒಂದು ವಿಚಾರಗಳಲ್ಲಿ ಅವೇರ್ನೆಸ್ ಜೊತೆಗೆ ಎಚ್ಚರಿಕೆಯನ್ನ ಜಾಗೃತಿ ಕೊಡ್ತಾ ಇದ್ದೀರಿ. ಅಂಡ್ ಧನ್ಯವಾದಗಳು ಅದಕ್ಕೆ. ಸೌದಿಯಲ್ಲಿ ಇರೋರಿಗೆ ನಾವು ಹೇಳ್ತಾ ಇರೋದು, ಯಾವುದೇ ರೀತಿ ಯಾರಿಗೂ ಬೈಯೋದಕ್ಕೆ ಹೋಗಬೇಡಿ. ಓಕೆ, ಜಸ್ಟ್ ಬೈದ್ರೆ ಸಾಕು, ನಿಮ್ ಮೇಲೆ ಕೇಸ್ ಮಾಡ್ತಾರೆ. ಓಕೆ, ನೀವು ಒಬ್ಬರಿಗೆ ಸೌದಿಗೆ ಬೈದ್ರೆ ಸಾಕು. ಓಕೆ
ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ರೆ ಸಾಕು, ಅವ್ನ್ ಕಂಪ್ಲೇಂಟ್ ಕೊಟ್ರೆ ಹೌದಪ್ಪ. ಅವ್ನ್ ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ, ಹೌದು. ನೀವು ಮತ್ತೆ ಜೈಲಿಗೆ ಹೋಗ್ಬೇಕು. ಅಂತ ಒಂದು ಪ್ರಕರಣ ಆಗಿತ್ತು ಇಲ್ಲಿ, ನಾವು ಮಾತಾಡಿದ್ವಿ ಅದ್ರ ಬಗ್ಗೆಯೂ ಕೂಡ. ಹೌದು. ಖಂಡಿತ ಸರ್, ನಾನು ಜಸ್ಟ್ 2-3 ಬ್ಯಾಕ್ ಒಬ್ಬ ಇದಾನೆ ಸರ್ ಕೇರಳದವನು, ಹಾ ಸ್ಟೇಷನ್ ಅಲ್ಲಿ ಇದ್ದಾನೆ ಸರ್. ಹಾ ಅಲ್ಲ. ಅವನೇನು ಬೈದಿರಲ್ಲ, ಹ್ಮ್ ಅವನಿಗೆ ಅವನದಲ್ಲ, ಅವನ್ ತಮ್ಮ ಅಲ್ಲಿ ಒಬ್ಬ ಕಫೀಲ್ ಅಂತ ಹೇಳ್ತಾರೆ, ಅವನ ಜೊತೆ ವರ್ಕ್ ಮಾಡ್ತಾ ಇರ್ತಾನೆ. ಹಾ ಅವನಿಗೆ ಕೆಲಸ ಇರಲ್ಲ ಸರ್, ಹಾ 5 ತಿಂಗಳಿಂದ ಕೆಲಸ ಇರಲ್ಲ. ಓಕೆ. ಆತ ರಿಕ್ವೆಸ್ಟ್ ಮಾಡ್ತಾನೆ ನನ್ಗೆ ಎಕ್ಸಿಟ್ ಮಾಡಿಕೊಡಿ ಅಂತ. ಅವನಿಗೆ ಅರಬಿ ಬರಲ್ಲ, ಅದಕ್ಕೆ ಅವನ ಬ್ರದರ್ ಅವನ ಜೊತೆ ಮಾತಾಡಕ್ಕೆ ಅಂತ ಬಂದಿರ್ತಾನೆ. ಅವಾಗ ಅವನು ಇಲ್ಲ ನಾನು ಎಕ್ಸಿಟ್ ಮಾಡ್ಕೊಡಲ್ಲ ಅಂತ ಹೇಳ್ತಾನೆ. ಅವನ ತಮ್ಮ ಮೊದ್ಲೇ ಕಂಪ್ಲೇಂಟ್ ಮಾಡಿರ್ತಾನೆ ಲೇಬರ್ ಕೋರ್ಟ್. ಹ್ಮ್ 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 ಅದರಿಂದ ಅವನ ಮೇಲೆ ಕೇಸ್ ಮಾಡಕ್ ಆಗಲ್ಲ. ಅದಕ್ಕೆ ಅವನ ಬ್ರದರ್ಗೆ ಕೇಸ್ ಮಾಡ್ತಾನೆ, ಇವನ್ ಬಂದ ನನಗೆ ಬೈದ ಅಂತ. ಯಾವ ರೀತಿ ಬೈದ ಅಂದ್ರೆ ನಿನ್ಗೆ ಒಳ್ಳೆ ಸಾವು ಬರಲ್ಲ ಅಂತ ಹಾ ಅಷ್ಟೇ. ಅಷ್ಟು ಫೋನ್ ಅಲ್ಲಿ ನನ್ ಬೈದೇನ ಅಂತ. ಓಕೆ. ನಿಜ ನಿಜ ನಿಜ. ಅವ್ನ ಏನು ಬೈದಿರಲ್ಲ, ಹಾ ಹೌದೌದು. ಅವ್ನ್ ರಿಕ್ವೆಸ್ಟ್ ಮಾಡಕ್ಕೆ ಬಂದಿರೋದು. ಓಕೆ ಓಕೆ. ಅವ್ನು ಸ್ಟೇಷನ್ ಇದ್ದಾನೆ, ಅವ್ನು 5 days ಅಲ್ಲಿ ಆದ್ಮೇಲೆ ಗೊತ್ತಾಗ್ತದೆ ಅವ್ನು ಹೊರಗಡೆ ಹೋಗ್ತಾನ ಇಲ್ಲ ಜೈಲಿಗೆ ಹೋಗ್ತಾನ ಅಲ್ವಾ. ಓಕೆ ಓಕೆ ಓಕೆ. ಎಸ್ ಸರ್ ಎಸ್ ಸರ್, ನಿಜ ಗೊತ್ತಾಯ್ತು. ಒಂದು ಕೊನೆಯದಾಗಿ ಏನಾದರೂ ಹೇಳಬೇಕು ಅಂತ ಇದ್ರಾಗ, ನಾ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ರೆ, ಜೊತೆಗೆ ಏನಾದರೂ ಹೇಳಬೇಕು ಅಂತ ಇದ್ರೆ ಸರ್ ಎಲ್ಲ ನಮ್ಮ ಜನರಿಗೆ, ತುಳುನಾಡಿನ ಜನರಿಗೆ, ಜೊತೆಗೆ ಹೊರ ದೇಶದಲ್ಲಿದ್ದವರು ಕೂಡ ಎಲ್ರಿಗೂ ಕೂಡ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಕೊನೆಯದಾಗಿ? ಸಪೋರ್ಟ್ ಮಾಡಿದ ಎಲ್ರಿಗೂ ಥ್ಯಾಂಕ್ಸ್, ಮೀಡಿಯಾದವರಿಗೆ, ಇಲ್ಲಿ ಮೀಡಿಯಾದವರಿಗೆ. ಮತ್ತೆ ನನಗೆ ಅಲ್ಲಿ ಸೌದಿಯಲ್ಲಿ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಸರ್, ಸೋಷಿಯಲ್ ವರ್ಕರ್ ಅಂತ. ಇಲ್ಲಿ ಮೀಡಿಯಾದಲ್ಲಿ ಬಂದ್ಮೇಲೆ ಅವ್ರು ಸಿಕ್ ಕಾಂಟ್ಯಾಕ್ಟ್ ಆದ್ರು. ಅವರು ಪ್ರತಿದಿನ ನನ್ನ ಫೈಲ್ ಇಷ್ಟು ಬೇಗ ಮೂವ್ ಆಗೋದಕ್ಕೆ ಕಾರಣ ಅವರು. ಓಕೆ. ನಾನು ಇಷ್ಟು ಬೇಗ ಬರೋದಕ್ಕೆ ಕಾರಣ ಅವರು, ಬೇರೆ ಯಾರು ಅಲ್ಲ. ಅವ್ರ ಕಾರಣ ಕಂಪ್ನಿಯವರು ಮತ್ತು ನನ್ನ ಅಲ್ಲಿರುವ ಸೋಷಿಯಲ್ ವರ್ಕರ್, ಬೇರೆ ಯಾರು ಕಾರಣ ಅಲ್ಲ ಸರ್. ಓಕೆ ಓಕೆ ಅಲ್ವಾ. ಇಲ್ಲಿ ಶ್ರೀಧರ್ ಗೌಡ ಅಲ್ವಾ. ನಿಜ ನಿಜ. ಹೌದು ಸರ್. ಓಕೆ ಓಕೆ. ಅವರಿಗೆಲ್ಲರೂ ತುಂಬಾ ಥ್ಯಾಂಕ್ಸ್ ಸರ್, ಅವ್ರನ್ನ ಯಾವತ್ತೂ ಮರೆಯಲ್ಲ ಸರ್. ಓಕೆ ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶ್ರೀಧರ್ ಗೌಡರ ಹೆಸರಿಗೂ ಕೂಡ ಥ್ಯಾಂಕ್ ಯು ಅನ್ನ ಹೇಳ್ತಾ ಇದ್ದೀನಿ, ಧನ್ಯವಾದಗಳು. ಯಾಕಂದ್ರೆ ತಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಫಲ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಶ್ರೀಧರ್ ಗೌಡ ಸರ್. ಜೊತೆಗೆ ಬಹಳಷ್ಟು ಜನರು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಸುಧೀರ್ ಕೋಟಿಯನವರು ಜೊತೆಗೆ ಫ್ರಮ್ ರಿಯಾದ್ ಸೌದಿ ಅಂತ ಹೇಳ್ತಾ ಇದ್ದಾರೆ, ಖುಷಿ ಆಯ್ತು. ಜೊತೆಗೆ ಬಹಳಷ್ಟು ಜನರು ನನ್ನ ಫ್ರೆಂಡ್ ಅನ್ನ ಬಿಡುಗಡೆ ಮಾಡಲು ಸಹಕರಿಸಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ದೇವರಾಜ್ ಗೌಡ ಅವರು. ಜೊತೆಗೆ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದವರಿಗೆ ದೇವರು ಶಿಕ್ಷೆ ಕೊಡ್ತಾರೆ, ನಾವು ತಪ್ಪು ಮಾಡಿಲ್ಲ ಎಂದು ನಮಗೆ ಗೊತ್ತು, ಅದರಿಂದ ನಾವು ಯಾವುದೇ ಭಯ ಪಡುವಂತಿಲ್ಲ, ನಿಮ್ಮೊಂದಿಗೆ ನಾವಿದ್ದೀವಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ಬಹಳಷ್ಟು ಫ್ಯಾಕ್ಟ್ ಹಾಗೆ ಬಹಳಷ್ಟು ಕಮೆಂಟ್ಸ್ ಗಳು ಬರ್ತಾ ಇದೆ, ಬಹಳಷ್ಟು ತಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಅಂಡ್ ಒಂದೇ ಹೇಳ್ತೀನಿ ಸರ್, ಟೆನ್ಷನ್ ಮಾಡ್ಕೊಳ್ಬೇಡಿ. ಒಂದು ಕೆಟ್ಟ ಕಾಲ ಅನ್ನೋ ಮನುಷ್ಯನ ಜೀವನದಲ್ಲಿ ಹಾಗೆ ಅಲ್ವಾ. ನಿಜ ನಿಜ. ಕೆಟ್ಟ ಕಾಲ ಅನ್ನುವಂಥದ್ದು ಯಾರು ನಮ್ ಜೊತೆ ಇರ್ತಾರೆ, ಯಾರು ಇರಲ್ಲ, ಎಲ್ಲಾನು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಕರೆಕ್ಟ್. ಒಂದು ಹೇಳ್ತೀನಿ, ಕೆಟ್ಟ ಕಾಲ ಅನ್ನೋ ಮನುಷ್ಯನ ಜೀವನದಲ್ಲಿ ಬರುತ್ತಂತೆ, ಒಂದು ಎಕ್ಸ್ಪೀರಿಯನ್ಸ್, ಒಂದು ಅನುಭವ. ಹಾಗಿದ್ದಾಗ ಬಂದಿದೆ ಒಂದು ಕೆಟ್ಟ ಕಾಲ ಹೋಯ್ತು, ಒಳ್ಳೆಯ ಕಾಲ ಬರುತ್ತೆ ಅನ್ನುವಂತ ಒಂದು ನಂಬಿಕೆಯಿಂದ ಅಲ್ವಾ. ನಿಜ 100%. ಆ ಒಂದು ವಿಚಾರಗಳಲ್ಲಿ ನನ್ ಬಗ್ಗೆ ಮಾತಾಡಿದ್ರು, ಅವ್ರ ಮಾತು ಅವ್ರ ಟೈಮ್, ನನ್ನ ಟೈಮ್ ಬಂದೇ ಬರುತ್ತೆ. ನಿಜ. ಖುಷಿಯಿಂದಿರಿ ಸರ್, ಟೆನ್ಷನ್ ಎಲ್ಲ ಬಿಟ್ಟಾಕಿ ಬಹಳಷ್ಟು ಖುಷಿಯಿಂದ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಆರಾಮವಾಗಿರಿ ಸರ್. ಓಕೆ, ತಾಯಿ ಜೊತೆ ಖುಷಿಯಾಗಿರಿ ಅಂಡ್ ಒಳ್ಳೆದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನಮ್ಮ ಜೊತೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್ ಸರ್. ಎಸ್ ಸರ್, ಎಲ್ಲರಿಗೂ ನಾನು ಥ್ಯಾಂಕ್ಸ್, ಕಂಪನಿಯವರಿಗೆ ಥ್ಯಾಂಕ್ಸ್, ಮೀಡಿಯಾದವರಿಗೆ ಥ್ಯಾಂಕ್ಸ್, ನಿಮಗೂ ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಒನ್ಸ್ ಅಗೇನ್ ತಮ್ಮ ಕಂಪನಿಯ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬರು ಎಂಪ್ಲಾಯಿ ಸ್ಟಾಫ್ಗಳಿಗೆ, ತಮ್ಮ ಫ್ರೆಂಡ್ಸ್ಗಳಿಗೆ ಅಂಡ್ ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು ಕಂಪನಿಗೆ ಕಷ್ಟ ಕಾಲದಲ್ಲಿ ತಾವುಗಳು ನಿಂತಿದ್ದೀರಾ ನಮ್ಮ ಚಂದ್ರಶೇಖರ್ ಅವರ ಜೊತೆಗೆ ಅಲ್ಲಿದ್ದಂತಹ ಎಲ್ಲಾ ಸ್ನೇಹಿತರು ಅವರ ಜೊತೆ ನಿಂತಿದ್ದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ತಮ್ಗಳಿಗೆ. ಯಾಕಂದ್ರೆ ತಾವುಗಳು ದೇವರುಗಳ ರೂಪ ಅಂತ ಹೇಳ್ತಾರೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ಯಾರು ಇಲ್ಲ ಅಂತ ಬಂದಾಗ ತಾವುಗಳಿದ್ರಿ, ಹಾಗಿದ್ದಾಗ ಒನ್ಸ್ ಅಗೇನ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇರುವಂತ ತಮ್ಗಳಿಗೆ ಮಾತ್ರ. ಸೊ ಹಾಗಿದ್ದಾಗ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ತಮ್ಮ ಕಂಪನಿ ಜೊತೆಗೆ ತಮ್ಮ ಒಂದು ಎಲ್ಲಾ ಗೆಳೆಯರಿಗೆ ಅಂತ ಹೇಳ್ತಾ ಸೋಷಿಯಲ್ ವರ್ಕರ್ ಅಲ್ವಾ. ನಿಜ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ತಾವು ಸೌದಿಗೆ ಹೋಗ್ತೀರಾ ಅಥವಾ ಹೊರದೇಶಗಳಿಗೆ ಹೋಗ್ತೀರಾ, ಹೊರದೇಶಗಳಿಗೆ ವಿದೇಶಗಳಿಗೆ ಹೋಗಿ ಜೀವನೋಪಾಯಕ್ಕೋಸ್ಕರ, ಹೊಟ್ಟೆಪಾಡಿಗೋಸ್ಕರ ಹೋಗಿ ಕೆಲಸ ಮಾಡ್ತೀರಾ ಅಂತ ಬಂದಾಗ ಅಲ್ಲಿರುವಂತಹ ಕಾನೂನುಗಳು, ಅಲ್ಲಿರುವಂತಹ ವಿಚಾರಗಳು, ಅದರ ಬಗ್ಗೆ ಸ್ವಲ್ಪವನ್ನ ನಾವು ಅವೇರ್ನೆಸ್ ಆಗಿ, ಅಲರ್ಟ್ನೆಸ್ ಅಲ್ಲಿ ಇಟ್ಕೊಂಡು ನಾವು ಬದುಕಿದರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಪಾಪ ಏನೂ ತಪ್ಪು ಮಾಡಿಲ್ಲ, ನಮ್ಮವರೇ ಚಂದ್ರಶೇಖರ್ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಮೂಲದಂತಹ ಚಂದ್ರಶೇಖರ್ ಮಾಡದಂತಹ ತಪ್ಪಿಗೆ ಅಲ್ಲಿ 7 ತಿಂಗಳುಗಳ ಕಾಲ ಜೈಲು ಶಿಕ್ಷೆಯನ್ನ, ಒತ್ತಿಗೆ 11 ತಿಂಗಳುಗಳ ಕಾಲ ಈ ಒಂದು ಶಿಕ್ಷೆಯನ್ನ ಮಾನಸಿಕವಾಗಿ ಅನುಭವಿಸ್ತಾರೆ ಅಂತ ಬಂದಾಗ ಬಹಳಷ್ಟು ಬೇಸರ ತರುವಂತಹ ಸಂಗತಿ. ಆದರೆ ಎದೆ ತಟ್ಟಿಕೊಂಡು ಹೇಳ್ತಾ ಇದ್ದಾರೆ, ನಾನು ತಪ್ಪು ಮಾಡಿಲ್ಲ,
ನಂಬಿಕೆ ಇತ್ತು ದೇವರಲ್ಲಿ, ನಾನು ಹೊರಗೆ ಬರ್ತೀನಿ ಅನ್ನುವಂಥದ್ದು. ಯಾಕಂದರೆ ದೇವರು ಅನ್ನುವಂಥದ್ದು ಇದ್ದೇ ಇರ್ತಾರೆ. ಎಷ್ಟೇ ಕಾಲ ಅನ್ನುವಂಥದ್ದು ನಮ್ಮ ಜೊತೆ ಆಟ ಆಡ್ಬೋದು, ಆದರೆ ದೇವರು ಅನ್ನುವಂಥದ್ದು ಯಾವುದು ಕೂಡ ಕೈ ಬಿಡಲ್ಲ, ಆ ಒಂದು ನಂಬಿಕೆ. ಹಾಗಿದ್ದಾಗ ನಮ್ಮ ಚಂದ್ರಶೇಖರ್ ಅವರು ಮರಳಿ ತುಳುನಾಡಿಗೆ ಬಂದಿದ್ದಾರೆ, ತಾಯ್ನಾಡಿಗೆ ಬಂದಿದ್ದಾರೆ. ಹಾಗಿದ್ದಾಗ ನಿನ್ನೆ ದಿನ ಏರ್ಪೋರ್ಟ್ನಲ್ಲಿ ಅವರ ತಾಯಿ ಕಣ್ಣೀರು ಹಾಕಿ ಅವರನ್ನು ಸ್ವಾಗತ ಮಾಡಿರುವಂತಹ ವಿಚಾರ, ಜೊತೆಗೆ ಅವರ ಅಣ್ಣ ಕರೆದಿರುವಂತಹ ವಿಚಾರ, ಅಣ್ಣವೂ ಕೂಡ ಕಣ್ಣೀರು ಹಾಕಿ ನನ್ನ ತಮ್ಮ ಬಂದಿದ್ದಾನೆ ಅಂತ ಖುಷಿಯಲ್ಲಿರುವಂತಹ ವಿಚಾರ, ಇದೆಲ್ಲವೂ ಕೂಡ ನೋಡಿದಾಗ ಬಹಳಷ್ಟು ಆಯಾಮಗಳು. ಈ ಬ್ಯಾಂಕ್ ಹ್ಯಾಕರ್ಸ್ಗಳು ಯಾರಿರ್ತಾರೆ ನೋಡಿ, ಅವ್ರ ಬಗ್ಗೆ ಎಚ್ಚರದಿಂದ ಇರಬೇಕು. ಜೊತೆಗೆ ಅವರು ಯಾವ ರೀತಿ ಹ್ಯಾಕ್ ಮಾಡ್ತಾರೆ, ಜೊತೆಗೆ ಯಾವ ರೀತಿ ಆಟ ಆಡ್ತಾರೆ ಅಂತ ಬಂದಾಗ ಅವರನ್ನು ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆಗುತ್ತೆ. ನೋ ಡೌಟ್, ನಾಟ್ ಓನ್ಲಿ ಹೊರದೇಶಗಳಲ್ಲಿ ಇಷ್ಟು ಕಷ್ಟ ಇದೆ ಅಂತ ಬಂದಾಗ ನಮ್ಮ ಇಂಡಿಯಾದಲ್ಲಿ ಕೇಳಕ್ಕೆ ಅದಕ್ಕೆ ಮಾತುಗಳೇ ಬರಲ್ಲ. ಯಾಕಂದರೆ ಸೈಬರ್ ಕ್ರೈಮ್ ಅಥವಾ ಸೈಬರ್ ಪ್ರಕರಣಗಳು ಬಹಳಷ್ಟು ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಈ ಸೈಬರ್ ಹ್ಯಾಕರ್ಗಳನ್ನು, ಬ್ಯಾಂಕ್ ಹ್ಯಾಕರ್ಗಳನ್ನು ಹಿಡಿಯುವಂಥದ್ದು ಬಹಳಷ್ಟು ಕಷ್ಟ. ಮೊನ್ನೆ ತಾನೇ ಆಧಾರ್ ಲಿಂಕ್ನ ವಿಚಾರಗಳಲ್ಲೂ ಕೂಡ ಏನೋ ಪುಣ್ಯ ಮಾಡಿದ್ದಾರೆ, ನಮ್ಮ ಪೊಲೀಸ್ನವರು ಈ ಬಾರಿ ಹಿಡಿದಿದ್ದಾರೆ ಅಂಥವರನ್ನು. ಆದರೆ ಬಹಳಷ್ಟು ಕಷ್ಟ ಈ ಬ್ಯಾಂಕ್ ಹ್ಯಾಕರ್ಸ್ಗಳನ್ನು ಹಿಡಿಯುವಂಥದ್ದು. ಹಾಗಿದ್ದಾಗ ಸೈಬರ್ ಹ್ಯಾಕರ್ಗಳನ್ನು, ಇಂತಹ ಹ್ಯಾಕರ್ಸ್ಗಳನ್ನು ಹಿಡಿಯುವಂಥದ್ದು ಬಹಳಷ್ಟು ಕಷ್ಟ. ಹಾಗಿದ್ದಾಗ ಜಾಗೃತಿಯಿಂದಿರಿ. ಜೊತೆಗೆ ಮಾನವೀಯತೆ ಉಳಿದಿದೆ ಅನ್ನೋದಕ್ಕೂ ಕೂಡ ಈ ಒಂದು ಪ್ರಕರಣ ಸಾಕ್ಷಿ, ಗೆಳೆತನ ಉಳಿದಿದೆ ಅನ್ನೋದಕ್ಕೂ ಕೂಡ ಈ ಒಂದು ಪ್ರಕರಣ ಸಾಕ್ಷಿ, ಸತ್ಯ ನ್ಯಾಯ ನೀತಿ ಉಳಿದಿದೆ ಅನ್ನೋದಕ್ಕೂ ಕೂಡ ಈ ಪ್ರಕರಣ ಸಾಕ್ಷಿ. ಹಾಗಿದ್ದಾಗ ಒನ್ಸ್ ಅಗೇನ್ ಅಲರ್ಟ್ನೆಸ್ ಆಗಿರಿ ಆ್ಯಂಡ್ ಎಚ್ಚರಿಕೆಯಿಂದಿರಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ತಶಾ ಪ್ಯಾಕೇಜಿಂಗ್ ಇಂಡಸ್ಟ್ರೀಸ್ 60 GSM ಮೇಲ್ಪಟ್ಟ ಫ್ಯಾಬ್ರಿಕ್ನಿಂದ ತಯಾರಿಸಲ್ಪಟ್ಟ ಡಿಸ್ಪೋಸೇಬಲ್ ಕ್ಯಾರಿ ಬ್ಯಾಗ್ಸ್, ಶಾಪಿಂಗ್ ಬ್ಯಾಗ್ಸ್, ಲಾಂಡ್ರಿ ಬ್ಯಾಗ್ಸ್, ಶೂ ಬ್ಯಾಗ್ಸ್, ಡಿಸ್ಪೋಸೇಬಲ್ ಬೆಡ್ ಕವರ್ ಲಭ್ಯ.